ನಮಸ್ಕಾರ ವೀಕ್ಷಕರೇ, ಹೈವೇ ಟೋಲ್ ದಂಧೆಗೆ ಸ್ವಾಗತ. ಹೌದು, ಕೇರಳದಿಂದ ಕರ್ನಾಟಕಕ್ಕೆ ಬರುವಾಗ, ಉಡುಪಿಯಿಂದ ಮಂಗಳೂರಿಗೆ ಬರುವಾಗ ಅಥವಾ ಬೆಂಗಳೂರಿನಿಂದ ಮಂಗಳೂರಿಗೆ ಆಗಮಿಸುವ ವೇಳೆಯಲ್ಲಿ ಈ ಟೋಲ್ ದಂಧೆ ನಿಮ್ಮನ್ನ ಸ್ವಾಗತ ಮಾಡ್ತದೆ. ಸೊ ಹಾಗಿದ್ದಾಗ ನೀವು ಕೇಳಬಹುದು, ಸುಂದರವಾದಂಥ ರಸ್ತೆ ನಿರ್ಮಾಣ ಮಾಡಿದರೆ ಅದಕ್ಕೆ ಟೋಲ್ ಸಂಗ್ರಹ ಮಾಡ್ತಾರೆ ಅಂತ ಅನ್ನೋದು ನಿಮ್ಗೆ ಗೊತ್ತಿರಲಿಲ್ವೇ ಅಂತ ಅನ್ನುವಂಥದ್ದು, ಅಥವಾ ಈ ಒಂದು ರಸ್ತೆಗಳಿಗೆ ಟೋಲ್ ಸಂಗ್ರಹ ಮಾಡೋದು ತಪ್ಪೇನಿದೆ ಅಂತ ಕೂಡ ಪ್ರಶ್ನೆಗಳೆಲ್ಲ ಬರಬಹುದು. ಆದರೆ ಬಹುಶಃ ಕರಾವಳಿಯ ಭಾಗದ ಜನರಿಗೆ ಇದು ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ಟೋಲ್ ಅಂತ ಅನ್ನುವಂಥದ್ದು, ಟೋಲ್ ಸಂಗ್ರಹ ಅನ್ನುವಂಥದ್ದು ಉಳಿದ ಕಡೆಗಳಿಗೆ ನಾವು ಗಮನಿಸುವಾಗ ಇದು ಖಂಡಿತವಾಗಿ ಕೂಡ ಇದು ದಂಧೆಯಾಗಿ ಮಾರ್ಪಾಟಾಗಿರುವಂಥದ್ದು. ವಿವಿಧೆಡೆಗಳಲ್ಲಿ ಇದೀಗ ಏನು ತಲಪಾಡಿಯಿಂದ ಕುಂದಾಪುರದವರೆಗೆ ನಿರ್ಮಾಣಗೊಳ್ಳುತ್ತಿರುವಂತಹ ರಸ್ತೆಗೆ ಟೋಲ್ಗಳು ಆಗ್ತಾ ಇವೆ. ಇಲ್ಲಿ ಮೊದಲೇ ಅದನ್ನ PPP ಆಧಾರದಲ್ಲಿ ನಾವು ಮಾಡ್ತೇವೆ, ಟೋಲ್ ಸಂಗ್ರಹ ಮಾಡ್ತೇವೆ ಅಂತ ಹೇಳಿರುವ ರೀತಿಯಲ್ಲಿ ಟೋಲ್ ಸಂಗ್ರಹ ಮಾಡ್ತಾ ಇರುವುದು ಸರಿ ಅಂತ ಅನಿಸಿರಬಹುದು. ಅದೇ ರೀತಿಯಲ್ಲಿ BC ರೋಡ್ನಿಂದ ಸುರತ್ಕಲ್ ವರೆಗೆ ನಿರ್ಮಾಣ ಮಾಡಿದಂತ ರಸ್ತೆಯೂ ಕೂಡ ಅಲ್ಲೂ ಕೂಡ ಟೋಲ್ ಸಂಗ್ರಹ ಮಾಡಲಾಗ್ತಾ ಇದೆ. ಆದ್ರೆ ಒಂದೆಡೆಯಲ್ಲಿ ಇನ್ನೂ ಕೂಡ ರಸ್ತೆ ನಿರ್ಮಾಣ ಪೂರ್ತಿಗೊಳ್ಳದೇ ಇರುವುದು, ಮತ್ತೊಂದೆಡೆಯಲ್ಲಿ ಸ್ಥಳೀಯ ಜನ, ಯಾಕಂದ್ರೆ ಬಹಳ ಮುಖ್ಯವಾಗಿ ಕರಾವಳಿಯಲ್ಲಿ ಅಲ್ಲಲ್ಲಿ ಸ್ಥಳೀಯ ಜನರು ವಾಸ ಮಾಡ್ತಾರೆ, ಇದು ಬಯಲು ಪ್ರದೇಶದಂತ ಹಾಗೆ ಅಲ್ಲ. ಹಾಗಾಗಿ ಸ್ಥಳೀಯ ಮಟ್ಟದಲ್ಲಿ ಇರುವಂತಹ ಜನ ಕೂಡ ಈ ಟೋಲ್ ಗೇಟ್ಗಳಿಂದ ತೊಂದರೆಗೀಡಾಗಿರುವಂತದ್ದು. ಮತ್ತೊಂದೆಡೆಯಲ್ಲಿ ನಿರ್ಮಾಣ ಕಾಮಗಾರಿಗಳು ಇನ್ನು ಮುಗಿಯದೆ ಈಗಾಗಲೇ ಟೋಲ್ ಸಂಗ್ರಹ ಮಾಡ್ತಾ ಇರುವಂತದ್ದು. ಇನ್ನು ವಿವಿಧ ರೀತಿಯಲ್ಲಿ ಒಂದೆಡೆ ನಾವು ಸ್ಥಳೀಯ ಜನರಿಗೆ ಕೊಡ್ತೇವೆ ಅಂತ ಹೇಳಿ ಮತ್ತೆ ಅದನ್ನ ಮತ್ತೊಂದು ಕಾರಣ ನೆಪ ಮಾಡಿಕೊಂಡು ಮತ್ತೆ ಟೋಲ್ ಸ್ವೀಕಾರ ಮಾಡ್ತಾ ಇರುವಂತದ್ದು. ಇದೇ ರೀತಿಯಲ್ಲಿ ಟೋಲ್ ಸಂಗ್ರಹ ಮಾಡುವುದಿಲ್ಲ ಅಂತ ಹೇಳಿದಂತ ಸುರತ್ಕಲ್ BC ರೋಡ್ ರಸ್ತೆಯಲ್ಲಿ ಮತ್ತೆ 2 ಟೋಲ್ ಸಂಗ್ರಹ ಮಾಡಿರುವಂತದ್ದು. ಜೊತೆಯಲ್ಲಿ ಒಂದು ನಿಯಮದ ಅನುಸಾರವಾಗಿ 60 ಕಿಲೋಮೀಟರ್ಗೆ ಒಂದರಂತೆ ಟೋಲ್ ಗೇಟ್ಗಳು ಇರಬೇಕು. ಆದರೆ 120 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸುಮಾರು 4 ರಿಂದ 5 ಟೋಲ್ ಗೇಟ್ಗಳು ಇರುವಂತದ್ದು ಎಷ್ಟು ಸರಿ ಅಂತ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಸೊ ಈಗೆಲ್ಲ ಇದ್ರೂ ಕೂಡ ನಮ್ಮ ಬಹಳ ಸಹನೆ ಉಳ್ಳಂತ ಜನ ಟೋಲ್ ನಲ್ಲಿ ಹಣ ಕೊಟ್ಟು ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥಳೀಯ ಮಟ್ಟದ ಜನ ಇದರಿಂದ ತೊಂದರೆಗೊಳಗಾಗ್ತಾ ಇದ್ದಾರೆ. ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ, ಇತ್ತೀಚೆಗೆ ಸಂಸದರು ಮಾತಾಡ್ತಾರೆ, ಅದು ತುಂಬಾ ಲೇಟ್ ಆಗಿದೆ, ಗೊತ್ತಿಲ್ಲ ಮುಂದೆ ಏನಾಗ್ತದೆ ಅಂತ ಅನ್ನೋದು. 1 ವರ್ಷದ ಅವಧಿಯ ಒಳಗಡೆ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗ್ತದಾ ಅನ್ನುವಂಥದ್ದು ಪ್ರಶ್ನೆ ಇರುವಂತದ್ದು 1 ವರ್ಷದ ನಂತರದಲ್ಲಿ ನೋಡ್ಬೇಕಾಗಿದೆ. ಓಕೆ, ಇದೇನೇ ಇದ್ರು ಇದೀಗ ಮತ್ತೆ ಹೊಸ ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇರುವಂತದ್ದು. ಈ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಸ್ಟುಡಿಯೋದಲ್ಲಿ ತಲಪಾಡಿ ಟೋಲ್ ಸಂತ್ರಸ್ತರು ಮತ್ತು ಅದರ ಅಲ್ಲಿಯ ಟೋಲ್ ಹೋರಾಟಗಾರರು ಆದಂತಹ ಸಿದ್ದಿಕ್ ತಲಪಾಡಿ ಅವರಿದ್ದಾರೆ ಕಾರ್ಯಕ್ರಮಕ್ಕೆ. ಸಿದ್ದಿಕ್ ಅವರೇ ಸ್ವಾಗತ. ಅದೇ ರೀತಿಯಲ್ಲಿ ಹೆಜಮಾಡಿಯಲ್ಲಿ ಮತ್ತೊಂದು ಟೋಲ್ ಇದೆ. ಹೆಜಮಾಡಿಯಿಂದ ಶೇಖರ್ ಹೆಜಮಾಡಿ ಅವರು ದಲಿತ ಮುಖಂಡರು ಮತ್ತು ಅಲ್ಲಿನ ಟೋಲ್ ವಿರುದ್ಧದ ಹೋರಾಟಗಾರರು ಕೂಡ ಹೌದು. ಶೇಖರ್ ಹೆಜಮಾಡಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಪತ್ರಕರ್ತರು ನಮ್ಮ U4 ನ್ಯೂಸ್ನ ಪ್ರತಿನಿಧಿ ಪಡುಬಿದ್ರಿಯಿಂದ ಸುರೇಶ್ ಹೆರ್ಮಾಳ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುರೇಶ್. ನಿಮ್ ಜೊತೆ ನಾನು ಕೇಳ್ತಾ ಇರುವಂತದ್ದು, ಒಟ್ಟಾರೆಯಾಗಿ ರಾಷ್ಟ್ರೀಯ ಹೆದ್ದಾರಿ ಪರಿಸ್ಥಿತಿ ಕೇವಲ ನೀವು ಹೆಜಮಾಡಿ ಪಡುಬಿದ್ರಿ ಅಂತಲ್ಲ, ನೀವು ಗಮನಿಸಿದಿರಿ, ಹೇಗಿದೆ ಟೋಲ್ ಸಂಗ್ರಹ ಸಮಂಜಸವಾದದ್ದೇ ಅಂತ? ಖಂಡಿತವಾಗಿಯೂ ಇದು ಸಮಂಜಸವಾದದ್ದಲ್ಲ. ಯಾಕೆಂದ್ರೆ ನಾವು ಅಂದಿನ ದಿನದಲ್ಲೇ ಕೇಳಿದ್ದೇವೆ. ಯಾಕೆಂದ್ರೆ ಬಹಳಷ್ಟು ವಿಳಂಬವಾಗಿ ಸುಮಾರು 3 ವರ್ಷದಲ್ಲಿ ಮುಗಿಯಬೇಕಂತ ಹೆದ್ದಾರಿ ಕಾಮಗಾರಿ ಸುಮಾರು 8 ವರ್ಷಗಳು ತಲುಪ್ತಾ ಇದೆ. ಈಗ ನಾವು ಆರಂಭದಲ್ಲೇ ಆ ಕಾಮಗಾರಿಯ ಒಂದು ಅಡಚಣೆ ಇರುವಾಗಲೇ ಒಂದು ಸಂಸದೆಯನ್ನು ಈಗ ಫೋನ್ ಕೂಡ ಎತ್ತುವಂತ ಸೌಜನ್ಯ ಅವರಲ್ಲಿಲ್ಲ. ಹಾಗೆ ಆವಾಗ ಆ ಟೈಮಲ್ಲಿ ಎತ್ತಿದ್ದಾರೆ. ಅವರು ಆವಾಗ ಹೇಳಿದ್ದಂಥದ್ದು 90% ಕಾಮಗಾರಿ ಆಗದೆ ಯಾವುದೇ ರೀತಿಯಲ್ಲಿ ನಾವು ಟೋಲ್ ಸಂಗ್ರಹಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂಬುದಾಗಿ. ಆದ್ರೆ ಈಗ ಸರಿಸುಮಾರು ಒಂದು 70-75% ಆಗಿರ್ಬೋದು ಹೆದ್ದಾರಿ ಇಲ್ಲ. ಆದ್ರೆ ಈಗ ಟೋಲ್ ಸಂಗ್ರಹ ಆಗ್ತಾ ಇದೆ. ಈಗ ಜನಗಳು ಕೇಳೋದ್ರಲ್ಲಿ ಮತ್ತೊಂದು ಅರ್ಥ ಇದೆ. ಯಾಕೆಂದ್ರೆ ನಾವು ವಾಹನಗಳನ್ನು ಒಂದು ಪರ್ಚೇಸ್ ಮಾಡುವಾಗಲೇ ನಾವು ರೋಡ್ ಟ್ಯಾಕ್ಸ್ ಅಂತಲೇ ಕಟ್ತೇವೆ. ಆಗಿರುವಾಗ ಮತ್ತೆ ಅಂತ ಇದು ನಮಗೆ ಈ ರೀತಿಯಾಗಿ ಒಂದು ತೆರಿಗೆ ವಿಧಿಸ್ತಾರೆ. ಎಲ್ಲೆಲ್ಲೆಲ್ಲ ಸಮಸ್ಯೆಗಳು ಇರುವಂತದ್ದು ಇಡೀ ಆ ಭಾಗದಲ್ಲಿ? ಜನ ಪ್ರಮುಖವಾಗಿ ಹೆಜಮಾಡಿಯಲ್ಲಿ ಕೂಡ ಯಾಕೆಂದ್ರೆ ಅವರು ಮಾಡಿದ್ದ ಕಾನೂನು. ಯಾಕೆಂದ್ರೆ ಇಲ್ಲಿ ಹೆಜಮಾಡಿಯಲ್ಲಿ ಒಂದು ಅವೈಜ್ಞಾನಿಕವಾದ ಟೋಲ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾಕೆಂದ್ರೆ ಒಳಭಾಗದಲ್ಲಿ ಈ ಒಂದು ಟೋಲ್ ತಪ್ಪಿಸುವ ನಿಟ್ಟಿನಲ್ಲಿ ಒಳಭಾಗದಲ್ಲಿ ವಾಹನಗಳು ಸಂಚರಿಸ್ತದೆ. ಅಲ್ಲಿ ಸಂಪೂರ್ಣವಾಗಿ ಯಾಕೆಂದ್ರೆ ಶಾಲಾ ಮಕ್ಕಳಿಗೆ ಎಷ್ಟು ಅದು ಅಲ್ಲಿ ಒಂದು ಅಡಚಣೆ ಆಗ್ತಿದೆ ಅಂದ್ರೆ ಶಾಲಾ ಮಕ್ಕಳಿಗೆ ಕೂಡ ಹೋಗ್ಲಿಕ್ಕೆ ಕಷ್ಟವೇ. ಯಾಕಂದ್ರೆ ಬಹಳ ಅಪಾಯಕಾರಿ ಅದು. ಈಗ ಅಲ್ಲಿ ಒಂದು ಟೋಲ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ದಾರೆ, ಅದು ಏನಾಯ್ತು? ಅದು ಟೋಲ್ ನಿರ್ಮಾಣ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಹಾಗೆ ಅದು ಅವರ ತಪ್ಪಲ್ಲ. ಆದ್ರೆ ಅಲ್ಲಿ ಜನಗಳಲ್ಲಿ ಯಾಕೆಂದ್ರೆ ಜನಪ್ರತಿನಿಧಿಗಳು ಕೂಡ ಯಾಕೆಂದ್ರೆ ಕೇವಲ ಅವರವರ ಒಳಗೆ ಹೊಂದಾಣಿಕೆ ಮಾಡಿಕೊಂಡು ಅವರು ಒಂದು ಪ್ರತಿಭಟನೆಗೆ ಅದನ್ನು ವಿರೋಧ ಮಾಡ್ಲಿಕ್ಕೆ ಹೊರಟರು.
ಆದರೆ ಅವರು ಪ್ರಾಮಾಣಿಕವಾಗಿ ಎಲ್ಲರನ್ನು ಸೇರಿಸಿಕೊಂಡು ಏನಾದರೂ ಅದಕ್ಕೆ ವಿರೋಧ ಮಾಡಿದರೆ ಅದೊಂದು ಉತ್ತಮ ಕೆಲಸವೇ ಆಗಿರ್ಬೋದು. ಹಾಗೆ ಅವರ ಒಂದು ಏನು ಡಿಮಾಂಡ್ ಏನಂದರೆ, ನಮಗೆ ಅಲ್ಲಿ ಸ್ಕೈವಾಕ್ ಆಗಿರ್ಬೋದು, ಸರ್ವಿಸ್ ರಸ್ತೆ ಆಗಿರ್ಬೋದು, ಇನ್ನಿತರ ಕೆಲವೊಂದು ಬೇಡಿಕೆಗಳನ್ನು ಅಲ್ಲಿ ಇಟ್ಟಿದ್ದಾರೆ, ಅದನ್ನು ಪ್ರಥಮವಾಗಿ ಈಡೇರಿಸಿದೆ. ಆ ಬಳಿಕ ಏನಿದ್ರು ಕಾಮಗಾರಿ ಇದು ಈ ಟೋಲ್ ಸಂಗ್ರಹಕ್ಕೆ ಮುಂದಾಗ್ಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಆದ್ರೆ ಇಲ್ಲಿ ಏನಾದ್ರು ಯಾವುದು ಮಾಡದೆ ಕೇವಲ ಟೋಲ್ ಸಂಗ್ರಹಕ್ಕೆ ನೀವು ಸೋರಿಕೆ ಆಗ್ತದೆ ಮುಂದಾಗುವಂಥದ್ದು ಸರಿಯಲ್ಲ. ಆದ್ರೆ ಇದು ಎರಡು ಕೂಡ ಬೇಕು, ಯಾಕಂದ್ರೆ ಇಲ್ಲಿ ಜನಗಳ ಬೇಡಿಕೆ ಏನಿದೆ ಅದನ್ನು ಕೂಡ ಈಡೇರಿಸಬೇಕು. ಟೋಲ್ ಕೂಡ ಅಲ್ಲಿ ಸಂಗ್ರಹ ಆಗುವ ಮೂಲಕ ಒಳ ರಸ್ತೆ ಸಂಚಾರ ಕೂಡ ಒಂದು ನಿಧಾನ ಯಾಕಂದ್ರೆ ಕಡಿಮೆ ಆಗ್ಬೇಕು. ಹಾಗೆ ಅದರಿಂದಾಗಿ ಇಲ್ಲಿ ಮತ್ತೊಂದೇನಂದ್ರೆ ಬಹಳಷ್ಟು ಒಂದು ಹಾಸ್ಯಾಸ್ಪದ, ಯಾಕಂದ್ರೆ ಯಾವುದೇ ಸರ್ಕಾರದ ಯಾವುದೇ ನಮ್ಮ ದಾಖಲೆ ಬೇಕಿದ್ರೆ ನಾವು ಇಲ್ಲಿ ಆಧಾರ್ ಕಾರ್ಡ್ ಆಗ್ತದೆ. ಆದ್ರೆ ಇಲ್ಲಿ ಟೋಲ್ ಅಲ್ಲಿ ಆಧಾರ್ ಕಾರ್ಡ್ ಆಗುದಿಲ್ಲ ಅಂತೆ. ಕಾರಣ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ, ನಮ್ಗೆ ಹೇಳಿದಷ್ಟು ಮಾಡುದು ನಾನು ಅಷ್ಟೇ. ಆಧಾರ್ ಕಾರ್ಡ್ ಆಗುದಿಲ್ಲ, ಮತ್ತೇನ್ ಬೇಕು? ಆಧಾರ್ ಅವರು ನಮ್ ಡ್ರೈವಿಂಗ್ ಲೈಸೆನ್ಸ್ ಆಗ್ತದೆ, ಬೇರೆ ಯಾವುದೇ ದಾಖಲೆ, ಆದ್ರೆ ಆಧಾರ್ ಕಾರ್ಡ್ ಆಗುದಿಲ್ಲ ಇಲ್ಲಿ. ಆದ್ರೆ ಬಹಳಷ್ಟು ಇಂತ ಎಲ್ಲ ಒಟ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡುತ್ತದೆ. ಇನ್ನೊಂದು ಒಂದೆಡೆ ಸ್ಥಳೀಯರಿಗೆ ನಾವೇನೋ ಕೊಡ್ತಾ ಇದ್ದೇವೆ ಅಂತ ತೋರಿಸಿಕೊಂಡು ಕೊಡದೇ ಇರುವಂತದ್ದು ಯಾವ ರೀತಿಯ ಸಮಸ್ಯೆಗಳೆಲ್ಲ ಇದಾವೆ ಶೇಖರ್? ಈಗ ನಾವು ಈಗಾಗಲೇ ಕಂಡುಕೊಂಡಂತೆ ಇದು ಕರಾವಳಿ ಭಾಗದ ಜನರ ದುರಂತ ಅಂತ ಹೇಳ್ಬೇಕು. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ನಾವು ಏನು ಚತುಷ್ಪಥ ರಸ್ತೆ ಆಗ್ತದೆ ಎಂಬಾಗ ಬಹಳಷ್ಟು ಖುಷಿಯಾಗಿತ್ತು ಎಲ್ರಿಗೂ ಕೂಡ. ಇನ್ನು ಈ ವಾಹನ ದಟ್ಟಣೆ ಕಡಿಮೆ ಆಗ್ಬೋದು ಮತ್ತು ಸುಗಮ ಸಂಚಾರಕ್ಕೆ ನಾಂದಿ ಆಗ್ಬೋದು ಅಂತೇಳಿ. ಆದ್ರೆ ಇವತ್ತು ನೋಡುವಾಗ 3 ರಿಂದ 8 ವರ್ಷ ಆದ್ರೂ ಕೂಡ ಇವತ್ತು ಸುಮಾರು 800 ಕೋಟಿ ರೂಪಾಯಿ ಅಂತ ಯೋಜನೆ ಕಾರ್ಯಗತ ಮಾಡ್ಲಿಕ್ಕೆ ಈ ತನಕ ಕೂಡ ಅವರಿಂದ ಸಾಧ್ಯ ಆಗ್ಲಿಲ್ಲ. ಇವ್ರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ಸರ್ಕಾರ ಏನ್ ಮಾಡ್ತಾ ಉಂಟು, ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಇವರಿಗೆ ಇಷ್ಟು ದೀರ್ಘಾವಧಿಯ ಸಮಯವನ್ನು ಕೊಟ್ಟಿದ್ದಾರೆ? ಕೊಟ್ಟರು ಕೂಡ ಈ ತನಕ ಅಪೂರ್ಣ ಕಾಮಗಾರಿಯನ್ನ ಮಾಡಿದ್ದಾರೆ ಅವರು. ನಾವು ಬೆಳಿಗ್ಗೆ ಜನಸಾಮಾನ್ಯರ ಮನೆಯಿಂದ ಹೊರಟ್ರೆ ಸಂಜೆ ಮನೆಗೆ ಹೋಗ್ತೇವೆ ಇಲ್ಲ ಎಂಬುದರ ಭರವಸೆ ಇಲ್ಲ. ಈಗ ಪೊಲೀಸ್ ವರದಿ ಪ್ರಕಾರ 1000ಕ್ಕೂ ಮಿಕ್ಕಿ ಅಮೂಲ್ಯ ಜೀವಗಳು ಬಲಿಯಾಗಿವೆ. ಸುಮಾರು ಒಂದು 4-5 ಸಾವಿರ ಮಂದಿ ಇಂಜೂರಾಗಿದ್ದಾರೆ. ಇಷ್ಟೆಲ್ಲ ಅಪಘಾತ ಆದ್ರೂ ಕೂಡ ಇವತ್ತು ಯಾರು ಕೂಡ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಏನೋ ಇವತ್ತು ಸಾಸನದಿಂದ ತಲಪಾಡಿವರೆಗೆ ಬಿಸಿ ರೋಡ್ವರೆಗೆ 5 ಟೋಲ್ಗಳಲ್ಲಿ ಕೂಡ ಆಗುವಾಗ ಸ್ಥಳೀಯ ಜನರಿಗೆ ನಾವು ಫ್ರೀ ಬಿಡುತ್ತೇವೆ, ಅವರಿಗೆ ಕೇಳುವುದಿಲ್ಲ ಅಂತ ಹೇಳಲಾಗಿತ್ತು. ಹೌದು, ಅದು ಹೇಗಿದೆ ಈಗ ಅಂತ? ಅದು ಈಗ ಸ್ಥಳೀಯರಿಗೆ ಮೊನ್ನೆ ತಾನೇ 1-2 ತಿಂಗಳ ಹಿಂದೆ ಮತ್ತೆ ವಸೂಲಾತಿಯನ್ನು ಮಾಡ್ಬೇಕಂತೇಳಿ ನಿರ್ಧಾರ ಮಾಡಿದ್ರು. ಅದನ್ನ ಸ್ಥಳೀಯರು ವಿರೋಧ ಮಾಡಿದ್ರಿಂದ ಮತ್ತೆ ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಮತ್ತೆ ಈಗ ಮತ್ತೆ ಮುಂದುವರಿದಿದೆ ಅದು. ಹೌದೌದು, ಹೋರಾಟಗಳೆಲ್ಲ ಮರೆತು ಹೋಗಿದ್ರೆ ಸುಮ್ಮನೆ ಇರ್ತಾರೆ, ಅವರು ಕಲೆಕ್ಷನ್ ಮಾಡ್ತಾರೆ. ಒಂದ್ ಕಡೆ ಕಲೆಕ್ಷನ್ ಮಾಡೋ ವಿಚಾರ ಅಲ್ಲ. ಈಗ ಸರ್ಕಾರ ನಿಗದಿ ಮಾಡಿದ ಟೋಲ್ ಸಂಗ್ರಹ ಮಾಡ್ತಾರೆ, ಅದನ್ನು ಮಾಡ್ಲಿ, ಅದು ಬೇಡ ಅಂತ ಹೇಳಿದ್ರು. ಆದ್ರೆ ರಸ್ತೆಯ ಅವ್ಯವಸ್ಥೆ ಏನು? ಈಗ ಜನಸಾಮಾನ್ಯರಾಗದ ಇದನ್ನೆಲ್ಲ ಕೇಳುವವರಿಲ್ವಾ? ನಮ್ಮ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ, ನಿದ್ದೆ ಮಾಡ್ತಾರ? ಜಿಲ್ಲಾಡಳಿತ ಏನ್ ಮಾಡಿ ನಿದ್ದೆ ಮಾಡ್ತಾ ಉಂಟಾ? ಹಾಗಾಗಿ ಇಷ್ಟು ದೊಡ್ಡದ ಮೊತ್ತ ಒಂದು ಯೋಜನೆ ಜಾರಿ ಬರುವಾಗ ಅದಕ್ಕೊಂದು ನಿರ್ದಿಷ್ಟವಾದ ಕಾಲಮಿತಿ ಇರ್ತದೆ ಮತ್ತು ನಿರ್ದಿಷ್ಟವಾದ ಒಂದು ಕಾಮಗಾರಿ, ಅದು ವೈಜ್ಞಾನಿಕವಾಗಿ ಅದನ್ನು ಕಾಮಗಾರಿ ಮುಗಿಸ್ಬೇಕಂತ ಹೇಳಿ ನಿರ್ದಿಷ್ಟವಾದ ಒಂದು ರೂಪುರೇಷೆ ಇರ್ತದೆ. ಇದನ್ನು ಎಲ್ಲವನ್ನೂ ಕೂಡ ಗಾಲಿಗೆ ತೂರ್ಬಿಟ್ಟು ಇವತ್ತು ಜನಸಾಮಾನ್ಯರು ಇದರಿಂದ ದುರಂತ ಒಂದು ಪರಿಸ್ಥಿತಿಯನ್ನು ಸವಾಲನ್ನು ಎದುರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿದ್ದಿಕ್ ಅವರೇ, ತಲಪಾಡಿಯಲ್ಲಂತೂ ಮುಗಿಯದ ರಾತ ಅಂತ ಯಾವಾಗ ನೋಡಿದ್ರು ಒಂದೊಂದು ವಿಚಾರವಾಗಿಯೂ ಕೂಡ ಅಲ್ಲಿ ಟೋಲ್ ಗೇಟ್ನಲ್ಲಿ ಒಂದಷ್ಟು ಸಂಘರ್ಷಗಳು ಎಡೆ ಮಾಡಿಕೊಡ್ತಾ ಇರೋದು. ಏನು ಕಾರಣಗಳೇನು? ಕಾರಣ ಅಂತ ಹೇಳಿದರೆ, ಪ್ರಥಮವಾಗಿ ನಾವು ಹೇಳಬೇಕಂದ್ರೆ, ನಾವು ಇಲ್ಲಿ ಬೆಂಗಳೂರಿಗೆ ವಿಕಾಸಸೌಧವರೆಗೂ ಹೋಗಿ ಅಲ್ಲಿ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಜೊತೆ ಮಾತಾಡಿಕೊಂಡು ಇವರು ಅಲ್ಲೂ ಒಪ್ಪೋದಿಲ್ಲ, ಯಾವುದಕ್ಕೂ ಒಪ್ಪೋದು. ಇವರು ಹೇಳೋದು ನಮ್ಮ ರೈಟ್ಸ್ ಅದಂತ ಹೇಳ್ತಾರೆ. ಅವಾಗ ನಾನು ಕೇಳಿದ್ರೆ ನಿಮ್ಮ ರೈಟ್ಸ್ ನಮ್ದೇನು ರಾಂಗ್ ಅಂತ. ನಾವು ಅಲ್ಲಿ ಟೋಲ್ ಕೊಡದು ಸುಸಜ್ಜಿತವಾದ ವ್ಯವಸ್ಥೆ ಮಾಡಿದೀವಿ ಅಂತಲ್ಲ ನೀವು ಟೋಲ್ ತಗೊಳ್ಳೋದು. ಇಲ್ಲಿ ನಾವು ಮುಂಚೆ 10 ನಿಮಿಷದಲ್ಲಿ ನಾವು ಪಂಪಲ್ಲಿ ಬಂದು ಸೇರ್ತಿರುವ ಸಮಯದಲ್ಲಿ ಈಗ 1-2 ಗಂಟೆ ಬೇಕಾಗ್ತದೆ. ನೋಡಿ, ನಿಮ್ಗೆ ಇಲ್ಲಿ ಈ ರಸ್ತೆಯಲ್ಲಿ ನ್ಯಾಷನಲ್ ಹೈವೇ 66ರಲ್ಲಿ ಸಂಚರಿಸಿದ ಪ್ರತಿಯೊಬ್ಬನು ಈ ಟೈಮಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ನಂತೂರಿಂದ ಪಂಪಾಯಿಲಿಗೆ, ಪಂಪಾಯಿಲಿಂದ ತೊಕ್ಕೋಟಿಗೆ, ಅಲ್ಲಿಂದ ಪಾಸ್ ಆದ್ರೆ ಅವನು ಮನೆಗೆ ಸೇರಿದ ಅಂತ ಲೆಕ್ಕ. ಇತ್ತೀಚೆಗೆ ನಮ್ಮ ಊರಿನ ಪಾಪ ಒಬ್ಬ ಕಷ್ಟಪಟ್ಟು 10-20 ವರ್ಷ ಕೆಲಸ ಮಾಡಿ ಸಂಪಾದನೆ ಮಾಡಿ ಚಿಕ್ಕ ಮನೆ ಮಾಡಿ 2 ದಿವಸ ಆಗಲಿಲ್ಲ, ಬಡಪಾಯಿ ಸತ್ತು ಅದ. ಯಾರು ಹೊಣೆ ಇದಕ್ಕೆ? ಏನೋ ಇವರು ಮಾಡಿದ ರದ್ದಾಂತದಿಂದ ಉಲ್ಟಾ ಬರ್ತಾ ಇದ್ದಾರೆ. ಎಷ್ಟು ಅಪಘಾತ ಆಯ್ತು. ಜಿಲ್ಲಾಡಳಿತ ಇಲಾಖೆಯವರು ಏನ್ ಮಾಡ್ತಾರೆ? ಮುಖ್ಯವಾಗಿ ಸರ್ವಿಸ್ ರಸ್ತೆ ಇನ್ನು ನಿರ್ಮಾಣ ಮಾಡಲಿಲ್ಲ, ಜನ ವಿರುದ್ಧ ದಿಕ್ಕಿನಿಂದ ಆಗುವಂತ ಅಪಘಾತ 1-2 ಅಲ್ಲ, ಆಗಿ ಜೀವ ಹೋದದ್ದೇ ಜಾಸ್ತಿ.
ಮೊನ್ನೆ ನಿಜವಾಗಿ ನನಗೂ ಕಣ್ಣಲ್ಲಿ ನೀರು ಬಂದಿದೆ. ನೋಡಿ, ಇವರು ಹೇಳ್ತಾರೆ ನಮ್ಗೆ ಟೋಲ್ ವಸೂಲು ಮಾಡುವಷ್ಟು ಕೆಲಸ ನಮ್ದಾಗಿದೆ ಅಂತ. ನಿಜವಾಗಿಯೂ ಅಲ್ಲಿ ಇಂಪಾರ್ಟೆಂಟ್ ಕೆಲಸ ತಲಪಾಡಿಯಿಂದ ನಂತೂರವರೆಗೆ ಆಗ್ಬೇಕಾದಂತ ಕೆಲಸ ಒಂದು ತೊಕ್ಕೋಟ್ ಫ್ಲೈಓವರ್ ಮತ್ತು ಆ ಪಂಪಲ್ ಫ್ಲೈಓವರ್, ಇದು ಇನ್ನೂ 5 ವರ್ಷ ವಿಳಂಬ ಆಯ್ತು. 1-2 ತಿಂಗಳಲ್ಲ ಸರ್, 5 ವರ್ಷ. 5 ವರ್ಷ ವಿಳಂಬ ಆದ್ರೂ ಕೂಡ ಇನ್ನೂ ಕೂಡ 5 ವರ್ಷ ಆದ್ರೂ ಅದು ಆಗುವಂತ ಯಾವ ಇದು ಕಾಣ್ತಾ ಇಲ್ಲ. ಇನ್ನು ನೋಡಿ, MP ಅವರು ಈಗ ಅದರಲ್ಲಿ ಮೈನ್ ರೋಲ್ ಇರೋದೇ MP ಅವ್ರದ್ದು. ಅವ್ರು ಖಡಕ್ ಆಗಿ ಜಿಲ್ಲಾಡಳಿತಕ್ಕೆ ಒಂದು ಆರ್ಡರ್ ಕೊಟ್ರೆ ಅಲ್ಲಿ ನಿಲ್ಸ್ಬೇಕು. ಯಾಕೆಂದ್ರೆ ಅವ್ರಿಗೆ ಯಾವ್ದೇ ರೈಟ್ಸ್ ಇಲ್ಲ. ಅವ್ರು ಯಾವ ತರ ವಸೂಲಿ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೋದ ತಕ್ಷಣ ಅವರು ಬಿಡ್ತಾರೆ. ನಾವು ಹೋರಾಟಗಾರರಿಗೆ ಸ್ವಲ್ಪ ಅಲ್ಲಿ ಜನರು ಗೊತ್ತಿದ್ರು, ಸ್ವಲ್ಪ ಹೋರಾಟಗಾರರು ಇಲ್ಲ ಅಂತ ಏನ್ ಮಾಡ್ತಾರೆ ಗೊತ್ತುಂಟು, ಅವರು ನಮ್ಮದೇ ಗಾಡಿ ಅವ್ರು ದಿನನಿತ್ಯ ನೋಡುವವರು, ಪರಿಚಯ ಇರುವವರು. ಆದ್ರೂ ಕೂಡ ಇವರು ಹೇಳಿದಾಗೆ, ನಾನು ಹೇಳಿದ ನೋಡಿ, ಲೈಸೆನ್ಸ್ ತೋರಿಸಿದ RC ಕೇಳ್ತಾರೆ. ನೋಡಿ, ನನ್ ಗಾಡಿ ಇರೋದು ಶಿವಮೊಗ್ಗ ರಿಜಿಸ್ಟ್ರೇಷನ್, ನಾನು ಟೋಲ್ಗಿಂತ 500 ಮೀಟರ್ ಈಚೆಗೆ ಇರುವ, ನಾನು RC ತೋರಿಸಿದ್ರೆ ಆಗತ್ತಾ? ಆಗುದಿಲ್ಲ. ಹೌದು. ಆದ್ರೆ ನನ್ನ ಅರ್ಧ ಫ್ಯಾಮಿಲಿ ಆ ಕಡೆ, ಅರ್ಧ ಫ್ಯಾಮಿಲಿ ಈ ಕಡೆ ಇದೆ. ದಿನನಿತ್ಯ 2-3 ಸರಿ ಹೋಗಕ್ಕೆ ಅನಿವಾರ್ಯತೆ ಇದೆ. ಆದ್ದರಿಂದ ನಾವು ಕಟ್ಟಾಗಿ ಹೇಳ್ತೀನಿ, ಆಧಾರ್ ಕಾರ್ಡ್ ನಾನು ಸ್ಥಳೀಯನೆಂಬ ಎಂಬ ಸಾಕ್ಷ್ಯ ಪಡಿಸಲು ಮಾತ್ರ. ಈಗ ನೋಡಿ, RC ಮತ್ತು ಲೈಸೆನ್ಸ್ ಕೇಳುವ ರೈಟ್ಸ್ ಕೂಡ ಅವರಿಗಿಲ್ಲ, ಅದು RTO ಅಧಿಕಾರಿಗಳಿಗೆ ಮಾತ್ರ. ಸ್ಥಳೀಯ ನಿವಾಸಿ ಎನ್ನುವುದಕ್ಕೆ ಆಧಾರ್ ಕಾರ್ಡ್ ಅಷ್ಟೇ ಅವರಿಗೆ ಬೇಕಿರುವುದು. ಯಾರು ಚಾಲಕ ಅಂತ ಹೇಳಿದ್ರೆ ಇವ್ರು ಎಷ್ಟು ಮೊದಲು ಹೇಳಿದ್ದು ಅದನ್ನೇ ಅಲ್ವೇ? ಸ್ಥಳೀಯ ಜನರಿಗೆ ನೀವು ಯಾವ ಆಧಾರದಲ್ಲಿ ಬಿಡ್ತೀರ ಅಂತ ಹೇಳೋದಕ್ಕೆ ಆಧಾರ್ ಕಾರ್ಡ್ ಹೇಳಿದ್ದು. ನಾವು ಹೇಳಿದ್ದು ಈಗ ಹೊಸ ನಾವು ವಿಕಾಸದಲ್ಲಿ ಕೂಡ ಹೇಳಿದ್ದೌದೆ. ಈಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೊಡೋದು ಕೆಲವು ಜನ ಪ್ರತಿಭಟನೆ ಮಾಡ್ತಾರೆ, ಪ್ರತಿಭಟನೆ ಕೊಡೋದಿಲ್ಲ ಅಂತ ಹೇಳ್ತಾರೆ, ನಮ್ಮ ರೈಟ್ಸ್ ನಾವು ಕೊಡೋದಿಲ್ಲ ಅಂತ. ಅವಾಗ ಏನ್ ಮಾಡ್ತಾರೆ, ಅವರ ಸೈರನ್ ಹೊಡಿತಾರೆ. ಸೈರನ್ ಹೊಡೆಗೆ ಗುಂಡಾಗಳು ಬರ್ತಾರೆ. ಆಗ ನಾನು ಅವರಿಗೆ ಹೇಳಿದ್ನಿ, ಯಾರ ಬರ್ತಾರೆ ಅವರದ್ದು ವಿಡಿಯೋ ಮಾಡಿ. ಪೊಲೀಸ್ ಅವರು ಹೇಳಿದ್ದಾರೆ, ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಯಾರು ಬರ್ತಾರೆ ಅವರದ್ದು ವಿಡಿಯೋ ಮಾಡಿ ಅಂತ. ಇವಾಗ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಬೆಳಗಿನ ಪಾಲ, ಅದು ನಾವು ಹೋರಾಟ ಮಾಡಿ ಹೇಳಿದ್ದು, ಬೆಳಗಿನ ಪಾಲಯದಲ್ಲಿ ಸಿಲಿ ಹೆಂಗಸರಿ ಕೊಡು, ಅದು ನಮ್ಗೆ ಈಗ ಮುಳುವಾಯ್ತು. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಅವರ ಪಕ್ಕ ವಿಡಿಯೋ ಮಾಡುವಾಗ ಹೆಂಗಸರ ವಿಡಿಯೋ ಮಾಡ್ತೀಯ ಅಂತ ಹೇಳಿ ಇದು ಮಾಡ್ತಾರೆ. ಅದೊಂದು ವಿಡಿಯೋ ಇದೆ, ನಿಮ್ಗೆ ತಲುಪಿರಬಹುದು. ಈ ತರ ಎಲ್ಲ ಮಾಡ್ತಾರೆ. ಅಂದ್ರೆ ಹೆಂಗಸರನ್ನು ಮೊನ್ನೆ ನಾವು ಎಷ್ಟರವರೆಗೆ ನಮ್ಗೆ ಸಾಕಾಗೋಯ್ತು. ಯಾಕೆಂದ್ರೆ ನೋಡಿ, ಒಬ್ಬ ನೀವು ಇಲ್ಲಿಂದ ಒಂದು ಸಾಮಾನು ಆ ಕಡೆ 1 ಕಿಲೋಮೀಟರ್ ಇರೋದು ಬಾಡಿಗೆ 100 ರೂಪಾಯಿ, ಟೋಲ್ ಕಟ್ಟಬೇಕು 80 ರೂಪಾಯಿ. ಹೆಂಗೆ ಸಾಧ್ಯ? ದಿನನಿತ್ಯ ಅವ್ರಿಗೆ ಆ ಕಡೆ ಈ ಕಡೆ ಪೆಟ್ರೋಲ್ ಹಾಕ್ಬೇಕಾದ್ರೆ ಆ ಕಡೆ ಹೋಗ್ಬೇಕು. ಇದೆಲ್ಲ ಬಿಟ್ಟು ಸರ್ವಿಸ್ ರಸ್ತೆ ಆಗಿಲ್ಲ, ಇನ್ನು ಯಾವುದೇ ಕಾಮಗಾರಿ ಆಗಿಲ್ಲ. 30% ಕೆಲಸ ಆಗಿದೆ ಅಷ್ಟೇ. ಮೊನ್ನೆ ಹೈಕೋರ್ಟ್ ಕೂಡ ಒಂದು ವಿಷಯದಲ್ಲಿ ಕೇಳಿದೆ, ಯಾಕೆ ನಾವು ಟೋಲ್ ಗೇಟ್ ಅನ್ನು ಬಂದ್ ಮಾಡಬಾರ್ದು ಅಂತ. ಬಂದ್ ಮಾಡ್ಬೇಕು. ಈ ಬಗ್ಗೆ ನಾವು ಮುಂದೆ ಚರ್ಚೆ ಮಾಡಬೇಕು. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ನಂತರ ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ಸಂವಾದವನ್ನು ಮುಂದುವರಿಸ್ತೀವಿ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಸುರೇಶ್ ಅವರೇ, ಇಲ್ಲಿ ಒಂದಷ್ಟು ಜನರ ಸಹಕಾರವು ಅಥವಾ ಪ್ರಾಧಿಕಾರದ ತಪ್ಪು, ಜಿಲ್ಲಾಡಳಿತ ತಪ್ಪು, ಪಡುಬಿದ್ರೆಯಲ್ಲಿ ಆದಂಥ ಒಂದಷ್ಟು ಗೊಂದಲಗಳು, ಅಂದ್ರೆ ಸ್ಥಳೀಯ ಮಟ್ಟದಲ್ಲಿ ಆದಂಥ ಅಸಹಕಾರದ ಕೊರತೆಯೋ ಅಥವಾ ಈ ಹೆದ್ದಾರಿ ಮಂಡಳಿ ಅಥವಾ ಜಿಲ್ಲಾಡಳಿತದ ಒಂದು ರೀತಿಯ ಅಂದ್ರೆ ಅದಕ್ಕೆ ತಕ್ಕದಾಗಿ ಇವರು ಪ್ರತಿಸ್ಪಂದಿಸದೇ ಇರುವುದರಿಂದ ತಡವಾದದ್ದು, ಇದು ಅವರಿಗೆ ತೊಂದರೆ ಆಯ್ತಲ್ವಿ ರಾಷ್ಟ್ರೀಯ ಪ್ರಾಧಿಕಾರಕ್ಕೆ ಅಥವಾ ರಸ್ತೆ ನಿರ್ಮಾಣಕ್ಕೂ ಕೂಡ ತೊಂದರೆ ಆದದ್ದು ಏನ್ ಕಾರಣ ಅಂತ? ಯಾಕಂದ್ರೆ ಆರಂಭದಲ್ಲಿ ಹೇಳ್ತಾ ಇದ್ರು, ಯಾಕೆಂದ್ರೆ ನಮಗೆ ಒಂದು ಕೆಲವೊಂದು ಮಂದಿ ಯಾಕಂದ್ರೆ ಆ ಖಾಸಗಿ ಜಾಗದವರು ಬಿಟ್ಟುಕೊಡ್ಲಿಕ್ಕೆ ಸಮಸ್ಯೆ ಮಾಡಿದ್ರು, ನ್ಯಾಯಾಲಯಕ್ಕೆ ಹೋದ್ರು, ಅದು ಕ್ಲಿಯರ್ ಮಾಡುವಾಗ ನಮಗೆ ಸಮಸ್ಯೆ ಆಯ್ತು ಅಂತೇಳಿ. ಯಾಕಂದ್ರೆ ಮತ್ತೆ ನಿಜವಾಗಿ ಇಲ್ಲಿ ಏನಾಯ್ತಂದ್ರೆ, ಮತ್ತೊಂದು ಹೇಳ್ಬೇಕಿದ್ರೆ, ಯಾಕಂದ್ರೆ ಈ ಬೇಸಿಗೆ ಕಾಲದವರಿಗೆ ಅವರಿಗೆ ಹಣ ಇಲ್ಲ ಅಂತ ಹೇಳಿದ್ರು. ಬೇಸಿಗೆ ಬಿಸಿಲಿರುವಾಗ ಕಾಮಗಾರಿ ಮಾಡ್ಲಿಕ್ಕೆ ಅವರಿಗೆ ಯಾಕಂದ್ರೆ ಹಣದ ಕೊರತೆ ಆಯ್ತು ಅಂತೇಳಿ. ಆಮೇಲೆ ಮಳೆಗಾಲಕ್ಕೆ ಈಗ ಬಿಸಿಲಿನ ಕೊರತೆ, ಒಟ್ಟಾರೆಯಾಗಿ ಈಗ ಅರೆಬರೆ ಕಾಮಗಾರಿಗಳು ಪಡುಬಿದ್ರೆಯಲ್ಲಿ ಅಂತೂ ಬಹಳಷ್ಟು ಸಮಸ್ಯೆ ಅನುಭವಿಸಿದೆ. ಇದು ಜಿಲ್ಲಾಡಳಿತ ಕೂಡ ಇದಕ್ಕೆ ಮುಂದಾಗಬೇಕು. ಜಿಲ್ಲಾಡಳಿತ ಏನು ಹೇಳ್ತದೆ, ನಾವು ಏನು ಅವರಿಗೆ ರೈಟಿಂಗ್ ಅಲ್ಲಿ ಏನು ಕೊಡ್ಬೇಕು ಅದು ಕೊಟ್ಟಿದ್ದೇವೆ, ಅವರು ಅದನ್ನು ಹೆದ್ದಾರಿ ಪ್ರಾಧಿಕಾರ ಅದನ್ನು ನೋಡ್ಕೊಳ್ಬೇಕು. ಹೆದ್ದಾರಿ ಪ್ರಾಧಿಕಾರ ಜವಾಬ್ದಾರಿ ಅದು. ಹೆದ್ದಾರಿ ಪ್ರಾಧಿಕಾರ ಇದು ಈ ಸಮಸ್ಯೆಯನ್ನ, ಯಾಕಂದ್ರೆ ಹೆದ್ದಾರಿ ಪ್ರಾಧಿಕಾರ ಏನ್ ಮಾಡ್ತದೆ, ನಾವು ಅವರ ಸ್ಥಳೀಯವಾಗಿ ಗಮನಿಸಿದಾಗ ಇಲ್ಲಿ ಕೆಲವೊಂದು ವಿಚಾರ, ಹೆದ್ದಾರಿ ಹೇಗಿರ್ಬೇಕು, ಆ ರೂಪುರೇಷೆ ಹೇಗೆ ಪ್ರಥಮದಲ್ಲಿ ಹೇಗೆ ರೂಪುರೇಷೆ ಇದೆ ಅದಿಲ್ಲ. ಯಾಕೆಂದ್ರೆ ಅಲ್ಲಿ ಹಣವುಳ್ಳವರು ಒಂದು ಬಡವರು 2 ವರ್ಗ ಹಾಗೆ ಆಗಿದೆ. ಯಾಕೆಂದ್ರೆ ಹಣವಿದ್ದವರು ಅವರ ಏನಾದರೂ ಗೋಡೆ ಇಲ್ಲ ಆವರಣ ಗೋಡೆ ಇಲ್ಲಿ ಏನಾದರೂ ಹೋಗಿದ್ರೆ ಅದು ಅಲ್ಲಿಂದ
ಮರುದಿವಸ ಅಲ್ಲಿ ಕಾಮಗಾರಿ ಮಾಡ್ತಿದ್ದವರು ಸ್ಥಗಿತಗೊಂಡಿದ್ದು, ಮರುದಿವಸ ಅಧಿಕಾರಿಗಳೇ ಸ್ಥಳಕ್ಕೆ ಬಂದು ಅದನ್ನು ಬದಿಗೆ ಸರಿಸುವಂತ ಮತ್ತೊಂದು ಬದಿಗೆ ಸರಿಸುವಂತ ಕೆಲಸಗಳು ಅಲ್ಲಿ ಪಡುಬಿದ್ರೆಯಲ್ಲಿ ನಡೆದಿದೆ, ನಮ್ಮ ಎದುರಿಗೆ ನಡೆದಿದೆ. ಅದನ್ನು ಆ ಬಗ್ಗೆ ಪ್ರಶ್ನೆ ಮಾಡುವಾಗ ಅಧಿಕಾರಿಗಳು ಸ್ಥಳದಲ್ಲಿ ನಿಲ್ಲುವುದಿಲ್ಲ, ಯಾಕೆಂದ್ರೆ ನಾವು ಬ್ಯುಸಿ ಆಗಿದ್ದೇವೆ ಅಂತ ಹೇಳಿ ಜಾರಿಕೊಳ್ತಾರೆ. ಇಂತಹ ಸಮಸ್ಯೆಗಳು ಬಹಳಷ್ಟು ಇದೆ ಇಲ್ಲಿ ಪಡುಬಿದ್ರೆಯಲ್ಲಿ ಅಂತೂ. ಎಲ್ಲ ಯಾಕಂದ್ರೆ ಅವರಿಗೆ ಅವಕಾಶ ಇತ್ತು, ಮಳೆ ಬೆಸಿಲಿರುವಾಗಲೇ ಮತ್ತೊಂದು, ಯಾಕಂದ್ರೆ ಒಂದು ಕಡೆಯಲ್ಲಿ ಕಾಮಗಾರಿ ಆಗುವಾಗ ಮತ್ತೊಂದು ರಸ್ತೆಯನ್ನ ಡಾಮಾರ್ ಹಾಕಿ ಒಂದು ಶಾಶ್ವತ ಒಂದು ಕಾಮಗಾರಿ ಆಗೋ ತನಕ ಆದ್ರೂ ಅದಕ್ಕೆ ಒಂದು ಕಾರ್ಯಕಲ್ಪ ನೀಡುವಂತ ಅವಕಾಶ ಇತ್ತು, ಆದ್ರೆ ಅದನ್ನು ಮಾಡಿಲ್ಲ. ಈಗ ಮಳೆ ಬರುವಾಗ ಒಂದು ಸಾಧಾರಣ ಒಂದು ಮೊಣಕಾಲು ಬರ್ತದೆ, ಅಷ್ಟು ದೊಡ್ಡ ಹೊಂಡಾಗಿದೆ, ಎಷ್ಟೋ ವಾಹನಗಳು ಬಿದ್ದು ಜಖಂಗೊಳ್ತಾ ಇದೆ, ಅಪಘಾತಗಳು ನಡೆಯುತ್ತಾ ಇದೆ, ಶಾಲಾ ವಾಹನಗಳೇ ಊತು ಹೋದಂತ ಸಂಗತಿಗಳಲ್ಲಿ. ಆದ್ರೆ ಇಲ್ಲಿ ಇದನ್ನು ಕೇಳುವವರಿಲ್ಲ, ಜನಪ್ರತಿನಿಧಿಗಳು ಮೌನ ವಹಿಸ್ತಾರೆ. ಮತ್ತೊಂದು ಇಲ್ಲಿ ಬಹಳಷ್ಟು ಬೇಸರ ಏನಂದ್ರೆ ಈ ಒಂದು ಯಾವುದೇ ಜನಗಳ ಜನಗಳನ್ನು ಇದು ಸಮಸ್ಯೆಗಳನ್ನು ಹೋರಾಟ ಮಾಡಿಯೇ ಪಡೆಯಬೇಕೆನ್ನುವ ಒಂದು ಈ ದುರಂತ ಬಹಳಷ್ಟು. ಇಲ್ಲೇ ನಾನು ಪ್ರಶ್ನೆ ಮಾಡುವಂಥದ್ದು ಅಂದ್ರೆ, ಇಷ್ಟೆಲ್ಲ ಸಮಸ್ಯೆಗಳು ಇರುವಾಗಲೂ ಕೂಡ ಟೋಲ್ ಗೇಟ್ ಆರಂಭ ಮಾಡ್ಲಿಕ್ಕೆ ಯಾಕೆ ಬಿಟ್ಟರು ಸ್ಥಳೀಯರು ಅಂತ? ಯರ್ಮಾಳ್ನವರಾಗ್ಲಿ, ಪಡುಬಿದ್ರಿಯವರಾಗ್ಲಿ, ಹೆಜಮಾಡಿಯವರಾಗ್ಲಿ ಅವತ್ತು ಹೋರಾಟ ಮಾಡಿ ಪ್ರತಿಭಟನೆ ಮಾಡೋದು, ನಮಗೆ ಒಂದು ಫ್ರೀ ಬಿಡಿ ಅಂತ ಹೇಳಿ ಅಷ್ಟಕ್ಕೆ ಸುಮ್ಮನಾದ್ರ ಸ್ಥಳೀಯರು ಹೋರಾಟ ಮಾಡ್ತಿದ್ರೆ ಅದನ್ನು ಪೂರ್ತಿ ಮಾಡಿದ ನಂತರ ನೀವು ಟೋಲ್ ಗೇಟ್ ಆರಂಭ ಮಾಡಿ. ಇದು ಕೇವಲ ಪಡುಬಿದ್ರೆ ಜನರ ಸಮಸ್ಯೆ. ಟೋಲ್ನವರು ಕೂಡ ಅವತ್ತು ಬೇಕಾಬಿಟ್ಟಿ ಇದು ಮಾಡಿದೀವಿ ನಾವು ಅಷ್ಟು ಮಾಡಿ ಏನೆಲ್ಲ ಮಾಡಿದ್ವಿ. ಅಲ್ಲಿ ಉಡುಪಿಯ ಶಾಸನ ಭಾಗದಲ್ಲಿ ಸೊರಕೆಯವರಂತ ಲೀಡರು, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು ಕೂಡ ಅಲ್ಲಿ ಇದು ಪ್ರತಿಭಟನೆ ಮಾಡಿದ್ರು. ಅವರ ಇದಕ್ಕೂ ಕೂಡ ಬೆಲೆ ಸಿಗದಾಗ ನಾವು ಕೂಡ ಒಂದ್ಸರಿಗೆ ಇದಾಗ್ಬಿಟ್ರು. ಯಾಕಂದ್ರೆ ನಾವು ಮತ್ತು ಸಾಮಾನ್ಯ ಜನರು, ಇವರಿಗೇನೆ ಅಲ್ಲಿ ಮನ್ನಣೆ ಸಿಗದಾಗ ನಮ್ಗೆ ಹೇಗೆ ಸಿಗ್ತದೆ? ಆದ್ರೆ ನಾವು ಒಂದೇ ತೀರ್ಮಾನ ಮಾಡಿದ್ವಿ, ನಾವು ಕೊಡುವುದಿಲ್ಲ, ನಾವು ಶುಲ್ಕ ಕೊಡುವುದಿಲ್ಲ ಅಂತ ಒಂದೇ ತೀರ್ಮಾನ ಮಾಡಿ ನಮ್ಮ ಎಲ್ಲಾ ಕಾರ್ಯಕರ್ತರನ್ನು, ನಾಗರಿಕರನ್ನು ಎಲ್ಲರನ್ನು ಸೇರಿಸಿ ಉಗ್ರ ಹೋರಾಟ ಮಾಡಿದ್ವಿ. ಅವರಿಗೆ ಬಿದ್ದಿಲ್ಲದಂತಾಯ್ತು. ನಾವು ಅರೆಸ್ಟ್ ಆದ್ರೂ ಕೂಡ ನಾವು ಬಿದ್ದಿಲ್ಲ, ಮರುದಿವಸ ಬಂದು. ಇವತ್ತು ಕೂಡ ನಾವು ಹೇಳ್ತೀವಿ, ನಾವು ಸ್ಥಳೀಯರಾಗಿ ಅಲ್ಲಿ ನಮ್ಮ ಪರಿಸರದ ಯಾರಿಗೂ ಟೋಲ್ ಅಂತೂ ನಾವು ಕೊಡುವುದಿಲ್ಲ. ನೀವು ಏನೇ ಮಾಡಿ ಕೊಡುವುದಿಲ್ಲ. ಅದಕ್ಕೆ ಏನು ತ್ಯಾಗ ಮಾಡ್ಲಿಕ್ಕೂ ಸಿದ್ಧ. ಯಾಕಂತ ಹೇಳಿದ್ರೆ ಅಷ್ಟೊಂದು ನೋವು ಅನುಭವಿಸಿದೀವಿ ನಾವು. ನೋಡಿ, ಒಂದು ಅರ್ಜೆಂಟ್ ಆಗಿ ಒಂದು ಹೋಗ್ಬೇಕಾದ್ರೆ ಅಲ್ಲಿ ನೋಡಿ 5 ಟ್ರ್ಯಾಕ್ ಇಟ್ಕೊಂಡಿದ್ದಾರೆ. ಒಂದು ಟ್ರ್ಯಾಕ್ ಅನ್ನ ಅಲ್ಲಿ ಸ್ಥಳೀಯರಾಗಿರೋ ಬಸ್ ಇದೆ ನೋಡಿ, ಇಲ್ಲಿ ಸ್ಕೂಲ್ ಬಸ್ಸಿನವರೆಗೂ ಸಮಸ್ಯೆ ಮಾಡಿದ್ರು. ಅವಾಗ ನಾವು ತುಂಬಾ ಇದು ಎಚ್ಚರಿಕೆ ಕೊಟ್ಟು ಸ್ಕೂಲ್ ಬಸ್ ಆಗಿದ್ರೆ ಮಾತ್ರ ನಾವೆಲ್ಲ ರಸ್ತೆ ಬಂದ್ ಮಾಡ್ಲಿಕ್ಕೆ, ರಸ್ತೆ ಬಂದ್ ಮಾಡಿ ನಾವು ಅನೌನ್ಸ್ ಮಾಡಿದಾಗ ಜಿಲ್ಲಾಧಿಕಾರಿ ಅವರು ಕರೆಸಿ ನಮ್ಮನ್ನು ಸಮಾಧಾನ ಪಡಿಸಿ ಅವರಿಗೆ ಎಚ್ಚರಿಕೆ ಕೊಟ್ಟರು. ಶಾಲಾ ವಾಹನಗಳನ್ನು ನಿಲ್ಲಿಸಿದ್ರೆ ನೀವು ಮತ್ತೆ ಅನುಭವಿಸಬೇಕಾಗ್ತದೆ ಅಂತ ನೋಡಿ. ಈಗ ಶಾಲಾ ವಾಹನಗಳಿಗೆ ಬಿಡ್ತಾರೆ, ಶಾಲಾ ವಾಹನಗಳಿಗೊಂದು ಬಿಡ್ತಾರೆ. ಅವರಿಗೆ ಮತ್ತೆ ಆಸೆ ಕೊಡಿ ಕೇಳ್ತಾ ಇಲ್ಲ. ನಾನು ಹೇಳಿದೆ, ಎಲ್ಲೋ ಗಾಡಿ, ಸ್ಕೂಲ್ ಗಾಡಿ 5 ನಿಮಿಷ ಇಲ್ಲಿ ನಿಂತ್ರೆ ಅಲ್ಲಿ 15 ನಿಮಿಷ, ಅರ್ಧ ಗಂಟೆ ಸ್ಕೂಲಿಗೆ ಮಕ್ಕಳಿಗೆ ಲೇಟ್ ಆಗುತ್ತೆ, ಕಾಲೇಜಿಗೆ ಲೇಟ್ ಆಗುತ್ತೆ. ಇದು ನಿಮ್ಗೆ ತುಂಬಾ ಕಷ್ಟ ಆಗ್ಬೋದು. ಇಲ್ಲಿ ಟೋಲನ್ನೇ ನಾವು ಮತ್ತೆ ಏನ್ ಮಾಡ್ತೀವಿ ಅಂತ ಹೇಳಿಕ್ಕೆ ಆಗೋದಿಲ್ಲ. ನಿಮಗೆ ಮರ್ಯಾದೆ ಕೊಡ್ತೇವೆ, ಇಟ್ಕೊಳ್ಳೋಕೆ ನಿಮ್ಗೂ ಗೊತ್ತಿರ್ಬೇಕು. ಎಲ್ಲೆಲ್ಲವರನ್ನು ತಂದು ಇಲ್ಲೇ ಹಾಕಿ ನಮ್ಮ ಕನ್ನಡಿಗರ ಮೇಲೆ ಇಷ್ಟೊಂದು ದೌರ್ಜನ್ಯ ಆಗುವಾಗ ನಾವು ಸಹಿಸ್ಕೋಬೇಕಾ? ಇಷ್ಟೊಂದು, ಯಾಕೆಂದ್ರೆ ನಾವು ಭಾಷೆನೂ ಬರೋದಿಲ್ಲ. ಅಟ್ಲೀಸ್ಟ್ ಕನ್ನಡಿಗರನ್ನ ಹಾಕಿದ್ರೆ ಕೂಡ ಏನಾದ್ರು ಮಾತಾಡ್ಬೋದು. ಯಾವ ಊರಿಂದ ತಂದು ಹಾಕಿ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡುವಾಗ ನಾವು ಇಷ್ಟೊಂದು, ನಮಗೆ ಬೇಸರ ಏನಂತ ಹೇಳಿದ್ರೆ ಇಷ್ಟೊಂದು ಕನ್ನಡ ಪರ ಸಂಘಟನೆ ಇದೆ, ಯಾವುದೊಂದು ಸಂಘಟನೆಗೆ ಮುಂದೆ ಬರಲಿಲ್ಲ ಅಂತ ಹೇಳಿ ತುಂಬಾ ಬೇಸರ ಇದೆ. ಅದನ್ನು ಕೇಳ್ತಾ ಇರುವುದು. ಅಲ್ಲಿ ಪಡುಬಿದ್ರೆ ಕಾಮಗಾರಿ ಆಗುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಒಂದಷ್ಟು ಪ್ರತಿರೋಧ ಮಾಡಬಹುದಾಗಿತ್ತು. ನಾನು ಅದೇ ಒಂದು ಶೇಖರೇಜ್ ಮಾಡಿ ಅವರಿಗೆ ಹೇಳ್ಬೇಕಾಗಿತ್ತದೆ. ಯಾಕಂದ್ರೆ ಒಂದು ಶೇಖರೇಜ್ ಮಾಡಿ ಅವರು ಧೀಮಂತ ಅವರು ಹೋರಾಟಗಾರರೇ, ಖಂಡಿತವಾಗಿ ಎರಡು ಮಾತಿಲ್ಲ. ಆದ್ರೆ ಈಗ ನಾವು ನೋಡಿದ ಮಟ್ಟಿಗೆ ಒಂದು ಶೇಖರೇಜ್ ಮಾಡಿ ಅವರ ಹೋರಾಟ ಸಮಿತಿ ಕೇವಲ ಹೆಜಮಾಡಿಯ ಸವಲತ್ತುಗಳನ್ನು, ಹೆಜಮಾಡಿಗೆ ಅಂತ ಏನು ಸರ್ವಿಸ್ ರಸ್ತೆ ಆಗಿರ್ಬೋದು, ಸ್ಕೈವಾಕ್, ಅದನ್ನು ಪಡೆಯುವುದಕ್ಕೆ ಕೇವಲ ಹೋರಾಟ ನಡೆಯುತ್ತಿದೆ. ರಸ್ತೆಯಲ್ಲಿ ಸಂಚಾರ ಮಾಡಿದ್ರಲ್ಲಿ ಟೋಲ್ ಕೊಡಬೇಕು, ಮತ್ತೊಂದೆಡೆಯಲ್ಲಿ ಟೋಲ್ ಇದೆ ಅಂತ ಹೇಳಿ ಎಲ್ಲೆಲ್ಲಿಂದ ಬರುವಂತ ಜನ ಹೆಜಮಾಡಿ ಮೂಲಕ ಹೋಗ್ತಾರೆ. ಈ ಸಮಸ್ಯೆ ಒಂದು, ಆ ಸಮಸ್ಯೆ ಇನ್ನೊಂದು. ಈಗ ಪಡುಬಿದ್ರಿಯಲ್ಲಿ ಬಹಳಷ್ಟು, ಯಾಕಂದ್ರೆ ಪಡುಬಿದ್ರಿಯಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಯಾಕಂದ್ರೆ ಇಲ್ಲಿ ನಿಜವಾಗಿ ಅವರಿಗೂ ಕೂಡ ಗಮನಕ್ಕೆ ಬರಬೇಕು. ಯಾಕಂದ್ರೆ ಅಲ್ಲಿ ರಸ್ತೆ ಮಾಡುವುದಕ್ಕೂ ಕೂಡ ಅಲ್ಲಿ ರಾಜಕೀಯ ಇದೆ. ರಸ್ತೆ ಯಾಕಂದ್ರೆ ಕೇವಲ 22 ಮೀಟರ್ಗಳಲ್ಲಿ ರಸ್ತೆ ಆಗ್ತಾ ಇದೆ. ಯಾಕಂದ್ರೆ ಚತುಷ್ಪಥ ರಸ್ತೆ ಆಗ್ಬೇಕು, ಡಿವೈಡರ್ ಆಗ್ಬೇಕು, 2 ಸರ್ವಿಸ್ ರಸ್ತೆ ಆಗ್ಬೇಕು, ಕೇವಲ 22 ಮೀಟರ್ ಅಲ್ಲಿ. ಇದು ಹೇಗೆ ನಿಜವಾಗಿ ಇಲ್ಲಿ ಸಮಸ್ಯೆ ಇದ್ದದ್ದು ಬ್ಲಾಕ್ ಆಗುವಂತದ್ದು, ಪದೇ ಬ್ಲಾಕ್ ಆಗುವಂತದ್ದು. ಈಗ ಕೆಲವು ಅಂಗಡಿ ಮುಗ್ಗಟ್ಟುಗಳಾಗಿದೆ ಇಲ್ಲಿ. ಯಾಕಂದ್ರೆ ಏನು
ಅವರು ಮಾರ್ಕ್ ಹಾಕಿದ್ದಾರೆ, ಅಷ್ಟೇ ಬಿಲ್ಡಿಂಗ್ ಅನ್ನು ಕತ್ತರಿಸಿದ್ದಾರೆ, ಅಲ್ಲಿಗೆ ಮತ್ತೆ ರಿನೋವೇಷನ್ ಮಾಡಿದ್ದಾರೆ. ಈಗ ಸರ್ವಿಸ್ ರಸ್ತೆ ಇಲ್ಲ ಅಲ್ಲಿ, ಸರ್ವಿಸ್ ರಸ್ತೆ ಇಲ್ಲ, ಸರ್ವಿಸ್ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸರ್ವಿಸ್ ರಸ್ತೆ ಮಾಡ್ತಾರೆ, ಪಾರ್ಕಿಂಗ್ ಇನ್ನು ಮುಂದೆ ನಡೆಯುವುದು ಇದೆ. ಯಾಕಂದ್ರೆ ಅಲ್ಲಿ ಸರ್ವಿಸ್ ರಸ್ತೆ ಮಾಡ್ತಾರೆ, ಮುಂದೆ ಅದು ಪಾರ್ಕಿಂಗ್ ಸರ್ವಿಸ್ ರಸ್ತೆ ಒಂದು ನಾಂದೆಡ್. ಯಾಕಂದ್ರೆ ಇಲ್ಲಿ ಅದನ್ನು ಕೇಳುವವರೆಲ್ಲ ಇಲ್ಲಿ ಶಾರ್ಟ್. ಯಾಕಂದ್ರೆ 1-2 ಸಾವಿರ ಪ್ರತಿಭಟನೆ ಮಾಡ್ತಾರೆ, ಮತ್ತೆ ಬಿಟ್ಟು ಬಿಡ್ತಾರೆ. ಇದನ್ನು ಯಾಕಂದ್ರೆ ನಿಜವಾಗಿ ಹೋರಾಟವನ್ನ ಇಲ್ಲಿ ಮಾಡಬೇಕು. ಯಾಕಂದ್ರೆ ಇಂಥದ್ದನ್ನೆಲ್ಲ ಪಡುಬಿದ್ರಲ್ಲಿ ನಿರ್ಮಾಣಗೊಳ್ತಾ ಇರುವಂತದ್ದು, ಅಲ್ಲಿ ಫ್ಲೈಓವರ್ ಮಾಡ್ತಾ ಇದ್ದಾರಾ, ಅಂಡರ್ ಪಾಸ್ ಮಾಡ್ತಾ ಇದ್ದಾರಾ? ಇಲ್ಲ, ಏನಿಲ್ಲ. ಈಗ ಪಡುಬಿದ್ರಿಯಲ್ಲಿ ಆಗುವಂತದ್ದು ಈಗ ಸದ್ಯದ ಮಟ್ಟಿಗೆ ಅಗಲೀಕರಣ, ರಸ್ತೆ ಅಗಲೀಕರಣ ಆಗುದು ಕೇವಲ 22 ಸರ್ವಿಸ್ ರಸ್ತೆ ಇರಬಹುದು ಇದೆ. ಆದ್ರೆ ನಾಳೆ ಅಂಗಡಿ, ಯಾಕಂದ್ರೆ ಅಂಗಡಿ ಕಟ್ಟಡಗಳಿಗೆ ಪಾರ್ಕಿಂಗ್ ಇಲ್ಲ, ಪಾರ್ಕಿಂಗ್ ವ್ಯವಸ್ಥೆಗೆ ಇದಾಗ್ತದೆ. ಯಾಕಂದ್ರೆ ನಾನು ಸರ್ವಿಸ್ ರಸ್ತೆ ಆಗ್ತದೆ. ಪೊಲೀಸ್ನವರು ಹೈವೇಯನ್ನು ಎಲ್ಲರೂ ಕೂಡ ಅದೆಲ್ಲ ಸಮಥಿಂಗ್ ಮತ್ತೆ ಉಲ್ಟಾ ಅಡ್ಡಾದಿಡ್ಡಿ ಸಂಚಾರ ಮಾಡುವಂತ ಪರಿಸ್ಥಿತಿ ಪಡುಬಿದ್ರಿ ಖಂಡಿತವಾಗಿ. ಯಾಕಂದ್ರೆ ಅಪಘಾತಗಳಿಗೆ ನಾಂದಿ ಆಗ್ತದೆ. ಆಮೇಲೆ ಇಲ್ಲಿ ಯಾರನ್ನು ಕೇಳುವಂತಿಲ್ಲ. ಈಗ ಪೊಲೀಸ್ನವರು ಹೇಳ್ತಾರೆ, ನೋಡುವ ಹೇಗೆ ಮಾಡ್ತಾರೆ. ಅವರು ಈಗ ಹಾಗೆ ಮಾಡಬಾರ್ದಿತ್ತು, ಸರ್ವಿಸ್ ರಸ್ತೆ ನಿಲ್ಲಿಸುವಾಗ ನಾವಿದ್ದೇವಲ್ಲ ನೋಡಿ, ಇದನ್ನ ನಿಲ್ಲಿಸ. ಹಾಗಿದ್ದಾಗ ಈಗ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಕೂತು ನೀವು ಎಷ್ಟು ಮಾಡ್ತಾ ಇದ್ರಿ ರಸ್ತೆ, ಅಲ್ಲಿ ಸರ್ವಿಸ್ ರಸ್ತೆ ಏನು, ಅಲ್ಲಿ ಕಟ್ಟಡಗಳ ಪಾರ್ಕಿಂಗ್ ಗಳಿಗೆ ಪರಿಸ್ಥಿತಿ ಏನು ಅನ್ನೋದನ್ನು ಕೂಲಂಕುಷವಾಗಿ ಜವಾಬ್ದಾರಿ ಇಲ್ಲ ಜನಪ್ರತಿನಿಧಿಗಳಿಗೆ. ಇದಕ್ಕೆ ಬೇಕಾಗಿಲ್ಲ. ಇನ್ನು ಚುನಾವಣೆ, ಮುಂದಿನ ಚುನಾವಣೆ ಬರುವಾಗಲೇ ಅವರಿಗೆ ಜನಗಳು ಬೇಕು. ಇನ್ನು ಈಗ ಜನಪ್ರತಿನಿಧಿ ಅಗತ್ಯವಿಲ್ಲ. ನಿಜವಾಗಿ ಜನಪ್ರತಿನಿಧಿಗಳು ಇಂತಹ ಸಮಸ್ಯೆಗಳನ್ನು, ಸ್ಥಳೀಯರನ್ನು, ಹೋರಾಟಗಾರರನ್ನು ಕೂತು ಮಾತಾಡಿ ಇದನ್ನು ಪರಿಹಾರ ಮಾಡಬೇಕಿತ್ತು. ಯಾವ ಜನಪ್ರತಿನಿಧಿಯೂ ಇತ್ತ ಬರುವುದಿಲ್ಲ, ಸಮಸ್ಯೆ ಇಲ್ಲ ಅವರಿಗೆ. ಅವರು ಎಸಿ ರೂಮ್, ಎಸಿ ಗಾಡಿಯಲ್ಲಿ ಕುತ್ಕೊಳ್ತಾರೆ, ಹೋಗ್ತಾರೆ, ಬರ್ತಾರೆ ಅಷ್ಟೇ. ಅದು ಬಿಟ್ಟು ಜನಗಳ ಸಮಸ್ಯೆಯನ್ನು ಕೇಳುವುದಕ್ಕೆ ಯಾರು ಬರುವುದಿಲ್ಲ. ಮುಖ್ಯವಾಗಿ ಬರಬೇಕಿದ್ದಂತ ಸಂಸದೆ ಕೂಡ ನಾಪತ್ತೆಯಾಗಿದ್ದಾರೆ ಅಲ್ಲಿ. ಬಹಳಷ್ಟು ಅದು ಬೇಸರದ ವಿಷಯ. ಒಮ್ಮೆ ಬಂದಿದ್ರು, ಬಹುಶಃ ಒಮ್ಮೆ ಬಂದಿದ್ರು, ಅದು ಕೂಡ ಉಳ್ಳವರ ಪರವಾಗಿ. ಅದು ಪಡುಬಿದ್ರಿ ಐತಿಹಾಸಿಕ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದರು ಮೀಟಿಂಗ್ ಮಾಡಿದಷ್ಟು ಉಡುಪಿ ಜಿಲ್ಲೆ ಮೀಟಿಂಗ್ ಇಲ್ಲ. ಅವರು ಅಂದ್ರೆ ಇವರ ಜೊತೆಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳನ್ನು ಕೂರಿಸಿ ಏನಾಗ್ತಾ ಇದೆ, ಏನ್ ನಮ್ಮ ಸಮಸ್ಯೆ, ನಮ್ಮ ಸಮಸ್ಯೆ. ಮೊನ್ನೆ ಬಂದ್ರು ಪಾದಪೇಟೆಯಲ್ಲಿ, ಒಂದು ಮಗು ತೀರಿ ಹೋದ ಮನೆಗೆ ಬಂದ್ರು ಅಷ್ಟೇ. ಅದು ಕೂಡ ಪತ್ರಕರ್ತರ ದಂಡ ಹಿಡ್ಕೊಂಡು ಬಂದ್ರು, ಪ್ರಚಾರ. ಆಗ ವಿರೋಧ ಕೂಡ ವ್ಯಕ್ತ ಆಗಿದೆ ಅಲ್ಲಿ, ಏನು ಇವರು ಪ್ರಚಾರಕ್ಕೆ ಬಂದದ ಹೆಣದ ಮನೆಗೆ ಅಂತ ಹೇಳಿ. ಹಾಗೆ ಬಂದು ಹೋದವರು ಮತ್ತೆ ಈಗ ಈ ಸಮಸ್ಯೆಗೆ ಹತ್ತಿರ ಬರುವುದಿಲ್ಲ. ಯಾಕಂದ್ರೆ ಅವರು ಬರ್ಬೇಕಿತ್ತು. ಆ ದಿವಸ ಬಂದ್ರು, ಅಲ್ಲಿ ಐತಿಹಾಸಿಕ ಪೇಟೆ ಅಂತ ಹೇಳಿ ಒಂದು ಅಲ್ಲಿ 2 ಗುಂಪುಗಳಿತ್ತು ಆವಾಗ, ಹೋರಾಟ ಸಮಿತಿ ಅಲ್ಲಿ ಹೋರಾಟ ಇತ್ತು. ಆಗ ಒಂದು ಗುಂಪನ್ನ ಓಲೈಸಿ ಹೋದ್ರು. ಆದ್ರೆ ಪತ್ರಕರ್ತರು ಅವರ ಬಗ್ಗೆ, ಅದರ ವಿರುದ್ಧ ಕೇಳುವಾಗ ಇವರ ಕಾರ್ಯ ಎತ್ಕೊಂಡು ಹೋದವರು ಮತ್ತೆ ಹತ್ತಿರ ಸುಳಿಲಿಲ್ಲ. ಇಂತಹ ಸಮಸ್ಯೆಗಳು, ಒಂದು ಮೀಟಿಂಗ್ ಇಲ್ಲ, ಜನರ ಜೊತೆ ಸಂಪರ್ಕ ಯಾವುದೇ ಇಲ್ಲ, ಬಿಟ್ಟರೆ ಅವರದ್ದು ಕಾಮಗಾರಿಯ ಪರಿಸ್ಥಿತಿಗಳೇನು ಅನ್ನುವಂಥದ್ದು ನೋಡ್ಲಿಕ್ಕೂ ಬರಲಿಲ್ಲ ಅಂತ ಅನ್ನುವಂಥದ್ದು. ಈ ಪ್ರಾಜೆಕ್ಟ್ ಅಲ್ಲಿ ಹೈವೇ ಅಧಿಕಾರಿಗಳು ಮಾಡಿದಂತ ಕೋಟ್ಯಾಂತರ ರೂಪಾಯಿಗಳು, ಇದನ್ನ ಸಿಬಿಐ ತನಿಖೆ ಮಾಡಿ ನೋಡಿ, ದೃಶ್ಯ ಮಾಧ್ಯಮದಲ್ಲಿ ಕೂಡ ಬಂದಿದೆ. ಇದು ಹಗಲು ಸತ್ಯ, ಇದು ಹಗಲು ದೊಡ್ಡ ಮಾಡಿದ್ದಾರೆ. ಇದ್ದವರಿಗೆ ಬೇಕಾದಾಗ, ಇಲ್ಲದವರಿಗೆ ಬೇಕಾದಾಗ ಮಾಡಿ ಹೈವೇ ಅಧಿಕಾರಿಗಳು ಬೇಕಾಬಿಟ್ಟು ದುಡ್ಡು ಮಾಡಿದ್ದಾರೆ. ಎಸ್, ಇನ್ನಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಸಣ್ಣ ಬ್ರೇಕ್ನ ಬಳಿಕ ಮಾತಾಡೋಣ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. 35 ಕಿಲೋಮೀಟರ್ ಅಂತರದಲ್ಲಿ ಒಂದು ಟೋಲ್ ಗೇಟ್, ಯಜಮಾಡಿಯಿಂದ ನಮ್ಮ ಮುಕ್ಕ. ಆಕ್ಚುಲಿ ನಿಯಮ ಇರುವುದು ಹೇಗೆ, ಎಷ್ಟು ನಿಯಮ 120 ಕಿಲೋಮೀಟರ್ ಇರಬೇಕು. ಅಲ್ಲ, ಅವರ ಒಂದು ಟೋಲ್ ಗೇಟ್ ಇಂದ ಇನ್ನೊಂದು ಟೋಲ್ ಗೇಟ್ 60 ಕಿಲೋಮೀಟರ್. 60 ಹೌದು. ಈಗ ನಾವು 120 ಕಿಲೋಮೀಟರ್ ಅಂತರದಲ್ಲಿ ಮಾಡಿಯಿಂದ ಶಾಸನಕ್ಕೆ ಇರುವಂತದ್ದು 35 ಕಿಲೋಮೀಟರ್, ಮೊತ್ತ 40 ಕಿಲೋಮೀಟರ್. ಹೌದು. ಉಡುಪಿಗೆ 20 ಕಿಲೋಮೀಟರ್, ಉಡುಪಿಯಿಂದ ಅಲ್ಲಿಗೆ ಒಂದು 15 ಕಿಲೋಮೀಟರ್, 15ರಿಂದ 20 ಕಿಲೋಮೀಟರ್. ಆ ಅಂತರದಲ್ಲಿ ಇವತ್ತು ಟೋಲ್ ಗೇಟ್ ಸಂಗ್ರಹ ಮಾಡ್ತಾ ಇದ್ದಾರೆ, ಟೋಲ್ ಸಂಗ್ರಹ ಮಾಡ್ತಾ ಇದ್ದಾರೆ. ಅದು ಕೂಡ ಯಜಮಾಡಿಯಿಂದ ಮುಖಕ್ಕೆ ಬಂದ್ರೆ ನಾವು ಸಾಧಾರಣ ಒಂದು 9ರಿಂದ 10 ಕಿಲೋಮೀಟರ್ ಈ ಅಂತರದಲ್ಲಿ. ಬಹಳಷ್ಟು ಮುಖ ಟೋಲ್ ಗೇಟ್ ಅನ್ನು ವಜಾ ಮಾಡ್ಬೇಕಂತ ಹೇಳಿ ಹೋರಾಟ ಆಗ್ತಿತ್ತು, ಈ ತನಕ ಮಾಡಿಲ್ಲ. ಅದೇ ರೀತಿ ನಾವು ಯಜಮಾಡಿಯಿಂದ ತಲಪಾಡಿಗೆ ಕನಿಷ್ಠ ಒಂದು 40 ಕಿಲೋಮೀಟರ್, ಇದು ಸರಿಯಾದ ಕ್ರಮ ಅಲ್ಲ. ಅದೇ ರೀತಿ BC ರೋಡಿಗೆ ಸರಿಯಾದ ಕ್ರಮ ಅಲ್ಲ. ಇವರು ಹಗಲು ತರವಡಿ ಮಾಡ್ತಾ ಇದ್ದಾರೆ. ಇದಕ್ಕೆ ಏನಂತ ಹೇಳಿದ್ರೆ, ಈಗ ಸರ್ಕಾರದ ಅಧಿಕಾರಿಗಳಿರ್ಬೋದು, ಅದೇ ರೀತಿ ನವಯೋಗ ಕಂಪನಿ ಅಧಿಕಾರಿಗಳಿರ್ಬೋದು, ಅವರೊಟ್ಟಿಗೆ ನಮ್ಮ ಜನಪ್ರತಿನಿಧಿಗಳು ಶಾಮೀಲಾಗಿದ್ದಾರೆ. ಅವರು ಭ್ರಷ್ಟರು, ಇವರು ಭ್ರಷ್ಟರು. ಇವರಿಗೆ ಜನಸಾಮಾನ್ಯರ ನೋವೇನು, ಸಂಕಷ್ಟ ಏನೆಂಬುದರ ಬಗ್ಗೆ ಇವರಿಗೆ ಅದು ಬೇಕಾಗಿಲ್ಲ ಇವರಿಗೆ. ಹಾಗಾಗಿ ಕೆಲವೊಮ್ಮೆ ನಿಮ್ಮ ಹೋರಾಟದ ನಡುವೆ ಅವರು ಸೇರ್ಕೊಳ್ತಾರೆ ಮತ್ತೆ ಎಸಿ ರೂಮಲ್ಲಿ ಕೂತು ಅವರೊಟ್ಟಿಗೆ ಮಾತುಕತೆ ಮಾಡ್ತಾರೆ. ಇದು ಈಗ ಜನಜನಿತ ಹೋರಾಟ ಮಾಡ್ಲಿಕ್ಕೆ ಹೊರಡುವಾಗ ಏನಾದರೂ ಸಭೆಗಳು ಹೇಳ್ತಾರೆ. ಹೌದು. ಅಂದ್ರೆ ಲಕ್ಷಾಂತರ ರೂಪಾಯಿ ದಿನವೊಂದಕ್ಕೆ ಟೋಲ್ ಸಂಗ್ರಹ ಆಗ್ತದೆ. ಅದರಿಂದ ಇವರುಂಟಲ್ಲ, ಇವರಿಗೆ ಕಪ್ಪ ಹೋಗ್ತದೆ. ಈ ಕಪ್ಪ ಕಾಣಿಕೆ ಸ್ವೀಕಾರ ಮಾಡೋದ್ರ ಮೂಲಕ ಅವರು ಇವರನ್ನ ಬಿಟ್ಟು ಕೊಡುದಿಲ್ಲ, ಅವರು ಇವರನ್ನ ಬಿಟ್ಟು ಕೊಡುದಿಲ್ಲ, ಆ ತರದ. ಹಾಗಾಗಿ ನನ್ನ ಆಲೋಚನೆ ಏನಂತ ಹೇಳಿದ್ರೆ, ಟೋಲ್ ಬಗ್ಗೆ ನಾವು ಅದನ್ನ ಬಿಟ್ಟಾಕುವ.
ಈಗ ಹೊಸ ಹೋರಾಟ ಪ್ರಾರಂಭ ಆಗಬೇಕಾಗಿದೆ. ಇವತ್ತು ನಾನು ಹೇಳಿದಾಗ ನಮ್ಮ ಅಂಕೆ ಸಂಖ್ಯೆ ಅಲ್ಲ, ಪೊಲೀಸ್ ವರದಿ ಪ್ರಕಾರ ಇವತ್ತು 1000ಕ್ಕೂ ಮಿಕ್ಕಿ ಅಮೂಲ್ಯ ಜೀವಗಳು ಇವತ್ತು ಬಲಿಯಾಗಿವೆ. ಅದೇ ರೀತಿ ಸುಮಾರು 3,000 ರಿಂದ 4,000 ಮಂದಿ ಇಂಜೂರಾಗಿದ್ದಾರೆ, ತಮ್ಮ ಬದುಕನ್ನ ಕಳ್ಕೊಂಡಿದ್ದಾರೆ. ಇವರನ್ನು ಕೇಳುವವರು ಯಾರು? ಯಾವುದೇ ಒಬ್ಬ ಜನಪ್ರತಿನಿಧಿ ಅವರನ್ನು ಹೋಗಿ ಸಾಂತ್ವನ ಹೇಳುವಷ್ಟು ಇವರಿಗೆ ಸೌಜನ್ಯ ಇಲ್ಲ. ಈ ತರ ಆಗ್ತಾ ಉಂಟು. ಹಾಗಾಗಿ ನಾವು ಸಿದ್ದಿಕ್ ಅವರು ಹೇಳಿದಾಗೆ ಬೆಂಗಳೂರು ಸಭೆಯಲ್ಲಿ ಕೂಡ ಆಗಿ ಮೀಟಿಂಗ್ ಅಲ್ಲಿ 2 ಜಿಲ್ಲಾಧಿಕಾರಿ ಅವರಿದ್ರು, ರಾಜ್ಯದ ಕಾರ್ಯದರ್ಶಿ ಅವರಿದ್ದು ಇದ್ರು, ಲೋಕೋಪಯೋಗಿ ಇಲಾಖೆ ಇವ್ರಲ್ಲೇ ಇದ್ಬಿಟ್ಟು ಅಲ್ಲಿ ಸಭೆ ಆಗಿದೆ. ಒಂದು ನಿರ್ದಿಷ್ಟ ಅವಧಿಯೊಳಗೆ ನಾವು ಎಲ್ಲ ಕಾಮಗಾರಿಯನ್ನು ಪೂರೈಸ್ತೇವೆ ಮತ್ತು ಜನರ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಮಾಡಿದ್ದಾರೆ ಇವರು. ಈಗ 1.5 ವರ್ಷ ಆಯ್ತು. ಅದು ಕೂಡ ಏನಾದ್ರೂ ಒಂದು ಮಾಡಿ ನಿಮ್ಮ ಸಮಾಧಾನಪಡಿಸಿ ಕಳಿಸಿದ್ದಾರೆ. ಬೆಳಗಿಂದ ಸಾಧಾರಣ 3 ಗಂಟೆವರೆಗೆ ಮೀಟಿಂಗ್ ಆಗಿದೆ. ಅಲ್ಲಿ ನಾವು ಎಲ್ಲ ಸ್ವಂತ ನಮ್ಮ ವೆಚ್ಚದಲ್ಲಿ ನಾವೆಲ್ಲಿ ಭಾಗಿಯಾಗಿದ್ದೇವೆ. ಈ ತನಕ ಯಾವುದೇ ಪ್ರಗತಿ ಇಲ್ಲ. ಹಾಗಾದ್ರೆ ನಾವು ಇವತ್ತು ಯಾರನ್ನ ಕೇಳಬೇಕು? ಇವರು ಎಲ್ಲರೂ ಕಳ್ರೆ ಇವರು. ಹಾಗಾಗಿ ಜಿಲ್ಲಾಡಳಿತ ಇರ್ಬೋದು, ಜಿಲ್ಲಾಡಳಿತ ಏನು ನಿದ್ದೆ ಮಾಡ್ತಾ ಉಂಟಾ? ಇವರನ್ನು ಕತ್ತ ಮೇಯಿಸ್ತಾ ಇದ್ದಾರಾ? ಇವ್ರಿಗೆ ಜವಾಬ್ದಾರಿ ಇಲ್ವಾ? ಅದು ಕೂಡ ಕರಾವಳಿ ಜಿಲ್ಲೆಯವರು ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರೆ. ಇಲ್ಲಿ ಏನಂತ ಹೇಳಿ ನಾವು ಬೀದಿಗಿಳಿದು ಹೋರಾಟ ಮಾಡ್ಲಿಕ್ಕೆ ಸ್ವಲ್ಪ ನಮ್ಗೆ ನಾವು ಇಲ್ಲಿ ಸ್ವಲ್ಪ ಬುದ್ಧಿವಂತರೇ ಆ ಬಗ್ಗೆ. ಯಾಕೆಂತ ಹೇಳಿದ್ರೆ ನಮ್ಗೆ ಸ್ವಾಭಿಮಾನ ಬಿಡುವುದಿಲ್ಲ. ಹಾಗಾಗಿ ಇಲ್ಲಿ ಇವತ್ತು ಕುಂದಾಪುರದಿಂದ ತಲಪಾಡಿಯವರೆಗೆ ನಿರಂತರ ಹೋರಾಟ ಆಗ್ಬೇಕು. ಟೋಲ್ಗೇಟ್ ಬಗ್ಗೆ ಬಿಟ್ಬಿಡುವ. ಯಾಕಂತ ಹೇಳಿದ್ರೆ ಇವರು ಕಳ್ರಂತ ನಮ್ಗೆ ಈಗ ಜನಜನಿತವಾಗಿದೆ. ಆ ವಿಚಾರ ಅಲ್ಲ. ಇವತ್ತು ನೋಡಿ, ನಾವು ಆದಿ ಉಡುಪಿ ಇರ್ಬೋದು, ಬ್ರಹ್ಮಾವರಿ ಇರ್ಬೋದು, ಅದೇ ರೀತಿ ಪಡುಬಿದ್ರಿಪೇಟೆ ಇರ್ಬೋದು, ಕಟ್ಪಾಡಿ ಇರ್ಬೋದು, ಇಲ್ಲಿ ನಿರಂತರ ಸಮಸ್ಯೆ ಉಂಟು. ರಾಜ್ಯ ಹೆದ್ದಾರಿಗೆ, ರಾಷ್ಟ್ರೀಯ ಹೆದ್ದಾರಿಗೆ ಕೂಡು ಸಂಪರ್ಕ ಇರ್ತಕ್ಕಂಥ ಕೇಂದ್ರಗಳಿದೆಲ್ಲ. ಈಗ ಪಡುಬಿದ್ರಿ ನಾವೊಂದು 2011 ಫೆಬ್ರವರಿಯಿಂದ ಸಾಧಾರಣ 2015ರವರೆಗೆ ನಾವು ಹೋರಾಟ ಮಾಡಿದ್ದೇವೆ, ಬೈಪಾಸ್ ಹೋಗ್ಬೇಕಂತೇಳಿ. ಈ ಸಣ್ಣ ವಿಚಾರವನ್ನ ಜನಪ್ರತಿನಿಧಿಗಳು ಮತ್ತು ನಾಯಕರುಗಳ ಒಂದು ಇಚ್ಛಾಶಕ್ತಿಯ ಕೊರತೆ ಅಂತ, ಹೌದು, ಕೊರತೆ ಅಂತ ಹೇಳ್ಬೇಕು. ಮತ್ತು ಅಧಿಕಾರಿಗಳು ಅವರು ಏನ್ ಹೇಳ್ತಾರೆ ಅದೇ ಅವರಿಗೆ ಇದು ಯಾವುದು ಅವ್ರು ಹೇಳಿದ್ದೇ ನಿಜ. ಮತ್ತು ಜನಸಾಮಾನ್ಯರ ಮಾತಿಗೆ ಬೆಲೆ ಇಲ್ಲ. ಹಾಗಾದ್ರೆ ಇವರು ನಿರ್ದಿಷ್ಟವಾದ ಯೋಜನೆ ಏನು, ನಿರ್ದಿಷ್ಟವಾದ ಕಾಮಗಾರಿ ಯಾವಾಗ ಮುಗಿಸ್ತಾರೆ ಇವರು? ಹಾಗಾದ್ರೆ ಜನಸಾಮಾನ್ಯರ ಬದುಕಿಗೆ ಬೆಲೆ ಇಲ್ವಾ ಇವತ್ತು? ಅದನ್ನ ಇವತ್ತು ನಮ್ಮ 2 ಜಿಲ್ಲೆಯ ಸಂಸದರದನ್ನ ತಿಳ್ಕೊಳ್ಬೇಕು. ಅಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇದೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಸಾರಿಗೆ ಇಲಾಖೆಯ ಸಚಿವರಿದ್ದಾರೆ. ಸಾರಿಗೆ ಇಲಾಖೆ ಮಂತ್ರಾಲಯದಲ್ಲಿ ಅವರು ಮಾತುಕತೆ ಮಾಡಬೇಕು. ನಮ್ಮ ಜಿಲ್ಲೆಯಲ್ಲಿ ಜನ ನಿರಂತರವಾಗಿ ಬೆಳಗಿನ ಸಂಜೆವರೆಗೆ ರಾತ್ರಿ ಮನೆಗೆ ಹೋಗುತ್ತಾ ಅಲ್ಲಿ ದುಸ್ತರವಾದ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಇದರ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಿ. ಇವರನ್ನು ನಿದ್ದೆ ಮಾಡ್ತಾರೆ. ಮೊನ್ನೆ ನಳಿನ್ ಕುಮಾರ್ ಅವರಲ್ಲಿ ಸಭೆ ಕರೆದಿದ್ದಾರೆ, 10 ದಿನದ ಗಡುವು ಕೊಟ್ಟಿದ್ದಾರೆ. ಅದು ಎಷ್ಟು ಸಾರ್ಥಕತೆ ಆಗ್ತದೆ ಅಂತ ಹೇಳಿ ನನಗೆ ಅಂತೂ ಭರವಸೆ ಇಲ್ಲ. ಅದೆಲ್ಲ ಬೇಡ, ಅದನ್ನು ನಾವೆಲ್ಲ ನಂಬೋದಿಲ್ಲ. ಅದಕ್ಕೆ ಸ್ವಲ್ಪ ಅವರು ಏನಿದ್ರು ಕೂಡ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಈ ರಸ್ತೆ ದುರಂತದ ಬಗ್ಗೆ, ರಸ್ತೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ಅವರು ಕ್ರಮ ಕೈಗೊಳ್ಬೇಕು. ಅವ್ರು ನಿಂತು ಕಾಮಗಾರಿಯನ್ನು ಮಾಡಬೇಕು, ಬಾಕಿ ಎಲ್ಲ ಕೆಲಸ ಬಿಟ್ಟು. ಅದೇ ರೀತಿ ನಮ್ಮ ಉಡುಪಿ ಜಿಲ್ಲೆಗೆ ಸಂಬಂಧಪಟ್ಟ ಶೋಭಾ ಕರಂದ್ಲಾಜೆ ಅವರನ್ನು ಹುಡುಕಿಕೊಡ್ಲಿಕ್ಕೆ ನಾವು ಇವತ್ತೇನು ಪೊಲೀಸ್ ದೂರು ಕೊಡ್ಬೇಕು ಏನ? ಅವರು ಯಾವುದಕ್ಕೂ ಕೂಡ ಬರುವುದಿಲ್ಲ. ಹಾಗಾಗಿ ಇನ್ನು ಲೋಕಸಭೆಯ ಅವಧಿ ಇರುವುದು ಕೇವಲ 10 ತಿಂಗಳು ಮಾತ್ರ. ಈ 10 ತಿಂಗಳಲ್ಲಿ ಅವರು ಕನಿಷ್ಠ ನಮ್ಮ ಈ ರಾಷ್ಟ್ರೀಯ ಹೆದ್ದಾರಿ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅವರು. ಅದು ಇಲ್ಲ ಅಂದ್ರೆ ಜನ ಅವರನ್ನು ಅಭ್ಯರ್ಥಿ ಅವರಲ್ಲ, ಪಕ್ಷದ್ದಾಗಿರ್ಬೋದು. ಹೌದು, ಅವರಿಗೆ ಬೇಕಾಗಿದ್ದಾರೆ. ಅವರು ಮಂತ್ರಿ, ಸಮಸ್ಯೆಗಳು ನನಗೆ ಶಾಸಕರಾಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಈಗ ಸಂಸದರಾಗಿದ್ದಾರೆ. ಅವರು ಅಧಿಕಾರದ ಒಂದು ಕುರ್ಚಿಯನ್ನು ಅನುಭವಿಸಲಿಕ್ಕೆ ಮಾತ್ರ ಸೀಮಿತ ಬಿಟ್ರೆ ಮತ್ತು ಜನಪರವಾಗಿ ಅವ್ರದ್ದು ಕೆಲಸ ಇಲ್ಲ. ಅವರ ಬಗ್ಗೆ ನಮಗೆ ಗೌರವ, ಯಾಕೆಂದ್ರೆ ನಮ್ಮ ಪ್ರತಿನಿಧಿ ಅವರು, ಅವ್ರ ಬಗ್ಗೆ ಗೌರವ ಇದೆ. ಆದರೆ ಅವರ ಜವಾಬ್ದಾರಿಯ ಕೆಲಸವನ್ನು ಅದು ಬೇಸರ ಕೂಡ ಇದೆ. ಹಾಗಾಗಿ ಅವರು ಮುಂದಿನ ದಿನದಲ್ಲಿ ಬಹಳ ಇದಕ್ಕೆ ಬೆಲೆ ತರಬೇಕಾಗಿತ್ತು. ಹಾಗಾಗಿ ನಮ್ದು ಹೋರಾಟ ಏನಂತ ಹೇಳಿದ್ರೆ ಕುಂದಾಪುರದಿಂದ ತಲಪಾಡಿಯವರೆಗೆ ನಾವು ಏಕಕಾಲದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಬಗ್ಗೆ ನಾವು ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೇವೆ. ಮತ್ತು ಮುಂದಿನ ದಿನದಲ್ಲಿ 2 ಜಿಲ್ಲಾಧಿಕಾರಿ ಅವರು ಕೂಡ ಮನವಿಯನ್ನು ಕೊಡ್ತೇವೆ. ನಾವು ಕೊಟ್ಟು ಎಷ್ಟು ದಿನಗಳಿಗೆ ಈ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ಮುಗಿಸ್ತಾರೆ. ಮತ್ತು ಪಡುಬಿದ್ರಿಪೇಟೆಯಲ್ಲಿ ಅಲ್ಲಿ ಸಂಬಂಧಪಟ್ಟ ನೋಡುವಾಗ ಇವತ್ತಲ್ಲಿ ಮೂತಿ ಮಾತ್ರ ತುಂಡರಿಸ್ತಾರೆ ಕಟ್ಟಡದ್ದು. ಅಲ್ಲಿ ಸುರೇಶ್ ಅವರು ಹೇಳಿದಾಗೆ ಇನ್ನು ಸರ್ವಿಸ್ ರಸ್ತೆ ಆದ್ರೆ ಸರ್ವಿಸ್ ರಸ್ತೆಯಲ್ಲೇ ಪಾರ್ಕಿಂಗ್ ಮಾಡ್ತಾರೆ. ಯಾಕಂದ್ರೆ ಇವರಿಗೆ ವ್ಯಾಪಾರ ವಹಿವಾಟು ಮಾಡಬೇಕು. ಇನ್ನೊಂದು ಕಡೆ ಕೆಲವು ಕಡೆ ನೋಡುವಾಗ ಇವತ್ತು ಧಾರ್ಮಿಕ ಸ್ಥಳವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಧಾರ್ಮಿಕ ಸ್ಥಳಗಳ ಕೇಂದ್ರದ ರಸ್ತೆ ಪಕ್ಕದಲ್ಲೇ ತಾಗಿಕೊಂಡುಂಟು. ಅದನ್ನು ಈ ತನಕ ತೆರವು ಮಾಡಲಿಲ್ಲ ಕೆಲವು ಕಡೆಯಲ್ಲಿ. ಅದೇ ರೀತಿ ಬಂಡವಾಳಶಾಹಿಗೆ ಈ ಕಾಂಪೌಂಡ್ ವಾಲ್ ಕೂಡ ಮುಟ್ಲಿಕ್ಕೆ ಇವರು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದರ ಅರ್ಥ ಏನಂತ ಹೇಳಿದ್ರೆ ಬಂಡವಾಳಶಾಹಿ ಇವರಿಗೆ ಕಪ್ಪ ಬರ್ತಾ ಉಂಟು, ದುಡ್ಡು ಕೊಟ್ಟಿದ್ದಾರೆ, ಅದರೊಟ್ಟಿಗೆ ರಾಜಕೀಯ ಪಕ್ಷದ ಪ್ರತಿನಿಧಿ ಶಾಮೀಲಾಗಿದ್ದಾರೆ. ಹಾಗಾಗಿ ನಂದೊಂದು ಮಾತು ಏನಂತ ಹೇಳಿದ್ರೆ 2 ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಇವರು ಒಟ್ಟಾಗಿ ಮತ್ತು ಸಚಿವರಿದ್ದಾರೆ, ಇವರೆಲ್ಲ ಒಟ್ಟಾಗಿ ಜಿಲ್ಲಾಧಿಕಾರಿಯನ್ನು ಕೂಡಿ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಏನು ಲೋಕೋಪಯೋಗಿ ಇಲಾಖೆ ಉಂಟಾ ಇವರನ್ನ ಸೇರಿಸಿ
ನಮ್ಮ ಹೋರಾಟಗಾರರೊಂದಿಗೆ ಸಭೆ ನಡೆಸಬೇಕು, Yes. ನಿರ್ದಿಷ್ಟವಾದ ಒಂದು ನಿರ್ಧಾರಕ್ಕೆ ಬರ್ಬೇಕಂತೇಳಿ ನನ್ನ ಒಂದು ಅಪೇಕ್ಷೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಂಸದರು ಏನ್ ಮಾತಾಡಿದ್ರು ಅಂದ್ರೆ ಮುಂದೆ ಅವರು ಬಹಳ ಇದರಿಂದ ಮಾಡ್ತಾರೆ ಅಂತ ಅನ್ನುವಂಥದ್ದು ಏನು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳು? ನನಗೆ ನಳಿನ್ ಕುಮಾರ್ ಕಟೀಲ್ ಅವ್ರ ಬಗ್ಗೆ ತುಂಬಾ ಗೌರವ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಮನಸ್ಸಿದೆ, ಏನೋ ಅವರಿಗೆ ಒತ್ತಡ ಇದೆ ಅಂತ ನನಗೆ ಈಗ ಸಂಶಯ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಅವ್ರ ಮಾತು ಕರೆಕ್ಟ್ ನಮ್ಮ ಜಿಲ್ಲಾ ಇದರಲ್ಲಿ ಜಿಲ್ಲಾಧಿಕಾರಿ ಜಗದೀಶ್ವರ್ 2017 ಜೂನ್ ನಲ್ಲಿ ನಾವು ಸಂಪೂರ್ಣವಾಗಿ ಕೆಲಸ ಮುಗಿಸ್ತೀವಿ ಅಂತ ಅಲ್ಲಿ ಭರವಸೆ ಕೊಟ್ಟಿದ್ದು ಕಂಪನಿಯವರು. ಅದು ಈ 2018 ಜೂನ್ ಬಂತು. ಆದ್ರೂ ಹೇಗೆ ಇತ್ತು ಅದು ಹಾಗೇನೆ ಇದೆ. ಈಗ ಏನೋ ಜಿಲ್ಲಾಡಳಿತ ಒಂದು ವರದಿ ಸಾಕು ಈ ಟೋಲ್ ಗೇಟ್ ಬಂದ್ ಮಾಡ್ಲಿಕ್ಕೆ. ಯಾಕೆ ಅವರು ಮಾಡೋದಿಲ್ಲ? ಸಂಸದರು ಯಾಕೆ ಆಜ್ಞೆ ಮಾಡೋದಿಲ್ಲ? ಸಂಸದರ ಕೈಯಲ್ಲಿರೋದು. ಒಂದು ವರ್ಷದಲ್ಲಿ ಈಗ ಸಾಧ್ಯ ಇದೆ ಅಂತ ಹೇಳ್ತೀರಾ? ಒಂದು ವರ್ಷ ನೋಡಿ, ಇಷ್ಟು ಇನ್ನು ಬರುವ ಸ್ವಲ್ಪ ಅವ್ರು ಮಾತಾಡ್ಬೋದೇನು, ನನಗೆ ಆಗೋ ಯಾವ್ದು. ಯಾಕಂದ್ರೆ ಅವ್ರ ಕಂಪನಿಯವರು ಹೇಗೆ ಅಂತ ಹೇಳಿದ್ರೆ ಕ್ಯಾರೆ ಮಾಡೋದಿಲ್ಲ. ಇಸ್ಕೊಳ್ಳಿ ದುಡ್ಡು ಕೊಡೋದನ್ನ ಕಿತ್ಕೊಳ್ಳಿ. ನಮ್ಗೆ ಅವ್ರು ಹೇಳಿದಾಗೆ ಗಡ್ಕರಿ ಅಂಡ್ ಹೈಯರ್ ಮಿನಿಸ್ಟ್ರಿ ಲೆಕ್ಕಕ್ಕಿಲ್ಲ. ಇಲ್ಲಿ ಏನಾಗ್ಬೇಕು, ಇಲ್ಲಿ ಮಾತ್ರ ಜಿಲ್ಲಾಡಳಿತ ಸರಿಯಾಗಿ ಅವರಿಗೆ ಕೊಡ್ಬೇಕು. ಇನ್ಯಾವುದೇ ನಿಮ್ಮಿಂದ ಅನಾಹುತ ಆಗಿ ಜೀವ ಕಳ್ಕೊಂಡ್ರೆ ಆ ಜೀವಕ್ಕೆ ಸಂಪೂರ್ಣ ಜವಾಬ್ದಾರರು ನೀವು. ರಾಷ್ಟ್ರೀಯ ಅಧಿಕಾರಿಗಳು ರಸ್ತೆಗಳಲ್ಲಿ ಕೂಡ ಕಾರ್ನಲ್ಲಿ ಹೋಗುದಿಲ್ಲ. ಅವರು ಬರೀ ಇಷ್ಟೊಂದು ಕೆಟ್ಟ ಒಂದು ಇಲಾಖೆ ಇದೆ ಅಂತ ಹೇಳಿದ್ರೆ ಅದು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ. ಇದು ನಿಜವಾಗಿ ಏನಂತ ಹೇಳಿದ್ರೆ ನಾವು ಜನಸಾಮಾನ್ಯರು ಇಷ್ಟೊಂದು ಸೋಮಾರಿಗಳಾಗಿದ್ದಾರೆ ಅಂತ ಹೇಳ್ತೀನಿ ಬಯಸ್ತೀನಿ ನಾನು. ಯಾಕಂತ ಹೇಳಿದ್ರೆ ನೋಡಿ, ಇಷ್ಟು ಸಮಸ್ಯೆ, ಇಲ್ಲೊಂದು ದನ ಸತ್ರೆ ಕೋಮುಗಲಭಾಗಿ ಇಷ್ಟು ಜನ ಸೇರ್ತಾರೆ, ಪ್ರತಿಭಟನೆ ಆಗ್ತದೆ, ಕೊಲೆ ಆಗ್ತದೆ, ಕೇಸ್ ಆಗ್ತದೆ. ಏನಾದ್ರೂ ಒಬ್ಬ ಮುಸ್ಲಿಂ ಹುಡುಗಿಯನ್ನ ಹಿಂದೂ ಹುಡುಗ ಇದು ಮಾಡಿದ ಅಂತ ಹೇಳಿದ್ರೆ ಇದಾಗ್ತದೆ. ಅದೇ ರೀತಿ ಈ ಕಡೆ ಆದ್ರೂ ಕೂಡ ಸಮಸ್ಯೆ ಆಗ್ತದೆ. ಇಷ್ಟಕ್ಕೆಲ್ಲ ಜನ ಸೇರುವವರು ಇಷ್ಟು ದಿನಂಪ್ರತಿ ನಾವು ಇಷ್ಟೊಂದು ಸಹಿಸಿಕೊಂಡು ಇಷ್ಟೊಂದು ಶಾಂತಿಯುತವಾಗಿ ಅದೇ ಶಾಂತಿಯನ್ನ ಇಂತಹ ಸಂದರ್ಭದಲ್ಲಿ ಅವರು ಸಂಚಾರ ಮಾಡುವಾಗ ಒಂದಷ್ಟು ಪ್ರಾಣಗಳು ಹೋಗ್ತಾ ಇದೆ. ಇದ್ರ ವಿರುದ್ಧ ಪ್ರತಿಭಟನೆಗಳು ಮಾಡಕ್ಕೆ ಬರುವುದಿಲ್ಲ. ಕನ್ನಡ ಪರ ಸಂಘಟನೆ ಇದೆ, ನೂರಾರು ಸಂಘಟನೆಗಳಿದೆ. ಇವರೆಲ್ಲ ಬರೇ ಒಂದು ಹುದ್ದೆಗೋಸ್ಕರ ಸಂಘಟನೆ ಮಾಡಿದ್ದಾರೆ ಹೊರತು ನಿಜವಾಗಿ ಸಂಘಟನೆಗಳು ಎಚ್ಚೆತ್ತುಕೊಂಡಿದ್ರೆ ಈ ಕೆಲಸ 2015 ಆಗ್ತಿತ್ತು. ಸೈದ್ಧಾಂತ ತತ್ವಗಳ ಹೋರಾಟಗಳಿಗೆ ಎಷ್ಟೇ ಸೀಮಿತ ಆಗಿದೆ, ಜನರ ಸಮಸ್ಯೆಗಳ ಬಗ್ಗೆ ಆಗಬೇಕು. ಕೊನೆಯದಾಗಿ ಏನ್ ಹೇಳ್ತೀರಿ ಸುರೇಶ್? ಖಂಡಿತವಾಗಿ. ಯಾಕೆಂದ್ರೆ ಇಲ್ಲಿ ಪ್ರಮುಖ, ಯಾಕೆಂದ್ರೆ ಜನಗಳು ಇಲ್ಲಿಯ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಇದನ್ನ ಒಂದು ನೋಡಿಯೂ ನೋಡದಂತೆ ತಮಗೆ ಸಂಬಂಧವಿಲ್ಲದಂತೆ ವರ್ತಿಸುತ್ತಿರುವಾಗ ಈಗ ಸಂಘಟನೆಗಳದ್ದೇ ಪಾತ್ರ ಇಲ್ಲಿ ಪ್ರಮುಖ ಆಗಬೇಕು. ಸಂಘಟನೆಗಳು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು. ಯಾವುದೇ ರೀತಿಯಲ್ಲಿ ಇಲ್ಲಿ ರಾಜಕೀಯಗಳಿರ್ಬೋದು, ರಾಜಕೀಯ ಪಕ್ಷದ ಯಾವುದೇ ರೀತಿಯ ಇದಕ್ಕೆ ಕಿವಿಗೊಡದೆ ಇಲ್ಲಿ ಕೇವಲ ಸಂಘಟನೆಗಳು ಈ ಜನಗಳ ಒಳಿತಿಗಾಗಿ, ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡುವುದಕ್ಕಾಗಿ ಬೀದಿಗಿಳಿದು ಹೋರಾಟ ಮಾಡಬೇಕು. ಅದಕ್ಕೆ ಜನ ಬೆಂಬಲ ವ್ಯಕ್ತವಾಗಬೇಕು ಸಂಪೂರ್ಣ. ಎಸ್, ಸುರೇಶ್ ಅರ್ಮಾಳೆ ಅವರಿಗೂ, ಶೇಖರ್ ಹೆಜ್ಮಾಡಿ ಅವರಿಗೂ, ಸಿದ್ದಿಕ್ ಅವರಿಗೂ ಧನ್ಯವಾದಗಳು ಸರಿ ಒಂದು ಸಂವಾದದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ನಮ್ಮ ಕರಾವಳಿಯ ಜನ ವ್ಯವಹಾರದಲ್ಲಿ ಬಹಳಷ್ಟು ಒಂದು ಪ್ರಾಮಾಣಿಕ ಜನರು. ನೀವೊಂದು ವ್ಯವಹಾರ ಮಾಡಿದ್ರೆ ಇಷ್ಟು ಕೊಡಬೇಕು ಅಂತ ಹೇಳಿದ್ರೆ ಅಷ್ಟು ಕೊಂಡು ತೆಗೆದುಕೊಳ್ಳುವವರು, ಎಲ್ಲೂ ಕೂಡ ಪ್ರಶ್ನೆ ಮಾಡೋರಲ್ಲ. ಅದ್ಯಾಕೆ ಎಷ್ಟು ಜಾಸ್ತಿ ಆಯ್ತು, ಎಲ್ಲೂ ಕೂಡ ಇಲ್ಲ. ಇದೇ ರೀತಿಯಲ್ಲಿ ಟೋಲ್ ಗೇಟ್ ನಲ್ಲೂ ಕೂಡ ಈಗ ಜನ ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇರುವಂಥದ್ದು. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಎಲ್ಲಾ ಟೋಲ್ ಗೇಟ್ಗಳಲ್ಲಿ ಸಂಗ್ರಹ ಮಾಡುವಂತಹ ಹಣಕ್ಕೆ ಕೊಡುವಂತ ಪರಿಸ್ಥಿತಿಯಲ್ಲಿ ಜನ ಏನು ಹಿಂದೇಟು ಹಾಕುದಿಲ್ಲ. ಆದ್ರೆ ಯಾವ ಕಾರಣಕ್ಕಾಗಿ ನೀವೇನ್ ಮಾಡ್ತಾ ಇದ್ದೀರಿ, ನೀವುಗಳು ಮಾಡಬೇಕಾದದ್ದೇನು, ಅದನ್ನು ನೀವು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದ್ದೀರಾ ಅಂತ ಅನ್ನುವಂಥದ್ದೇ ಪ್ರಶ್ನೆ ಇರುವಂತದ್ದು. ಅಂದ್ರೆ ಹೆದ್ದಾರಿಯಲ್ಲಿ ಆಗಾಗ್ಗೆ ಆಗ್ತಾ ಇರುವಂತಹ ಒಂದು ಜೀವ ಒಂದಷ್ಟು ಬಲಿಯಾಗ್ತಾ ಇರುವಂತದ್ದು, ಹೊಂಡ ಗುಂಡಿಗಳು ಇರುವಂತದ್ದು, ಸರಿಯಾದಂತ ನಿರ್ವಹಣೆ ಮಾಡದೇ ಇರುವಂತದ್ದು, ಕಳಪೆ ಕಾಮಗಾರಿಗಳು, ಯಾವತ್ತೂ ಆಗಬೇಕಾದಂತ ರಸ್ತೆ ಕಾಮಗಾರಿಯನ್ನು ಇನ್ನೂ ಕೂಡ ಮಂದಗತಿಯಲ್ಲಿ ಸಾಗಿಸ್ತಾ ಇರುವಂತದ್ದು. ಇದೆಲ್ಲವನ್ನು ನೋಡುವಾಗ ಇದರ ಹಿಂದೆ ಒಂದಷ್ಟು ಹೋರಾಟಗಳು ಬೆಳಿಬೇಕಾದಂತ ಅನಿವಾರ್ಯತೆಗಳು ಕೂಡ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕರಾವಳಿಯ ಜನ ಪ್ರತಿಭಟಿಸಬೇಕಾಗಿದೆ ಅಂತ ಅನ್ನುವಂಥದ್ದು ನಮ್ಮ ಇಲ್ಲಿ ಒಂದು ಅತಿಥಿಗಳು ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುವಂತದ್ದು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮುಂದುವರೆದು ನೋಡ್ತಾ ಇರಿ ಫುಲ್ ನ್ಯೂಸ್. ನಮಸ್ಕಾರ.